ಗಣಪತಿ ದೇವರಿಗೆ ಕರೆತಗ್ಗಾದ ವಂದನೆ ಮಂತೊಂದು ಈ ಕ್ಷೇತ್ರದ ನೆಲೆಯಂಚಿನ ದೈವ ಸಾನ್ನಿಧ್ಯಗಳ ವಂದನೆ ಮಂತೊಂದು ನಮ್ಮ ಮಾಗನದ ಮೂವರು ಸತ್ವಗಳ ವಂದನೆ ಮಂತೊಂದು ಇನಿ ಆದಿತ್ಯವಾರ ಮಾತೆರೆಗಳ ಮಾತಾ ಕಾರ್ಯಕ್ರಮದ ಒತ್ತಡ ಇತ್ತಿಂದಲ ಕೇಂದ್ರ ಸರ್ಕಾರ ಹಲವಾರು ಜನಪರ ಯೋಜನೆ ಕನಾಯ್ದಿದೆ, ರಾಜ್ಯ ಸರ್ಕಾರ ಹಲವಾರು ಜನಪರ ಯೋಜನೆ ಕನಾಯ್ದಿದೆ. ಆ ಯೋಜನೆನ ಸಾಮಾನ್ಯ ಜನಗಳಿಗೆ ಇಲ್ಲಿಗೆ ಮುಟ್ಟಾಡು ಪಂಪನ ಉದ್ದೇಶದ ಒಂದು ಚೇತನ ಫ್ರೆಂಡ್ಸ್ ಮುಕ್ಕಲಂಜಿ ಮುಂದಾಳುತ್ತಾರೆ. ನಮ್ಮ ಮೂಜಿ ಗ್ರಾಮದ ಮಾತಾ ಸಂಘ ಸಂಸ್ಥೆದ ಯುವಕರನ್ನು ಒಟ್ಟು ಸೇರಿಸ ಒಂದು ಎಡ್ಡ ಕಾರ್ಯಕ್ರಮ ಮಾಡಿದ್ದೀರಿ, ಜನಪರವಾಣಿಜ್ಯ ಕಾರ್ಯಕ್ರಮ ಅಲ್ಲ ಇಂಜಿ ಪುಣ್ಯ ಜಾಗದ ಈ ಕಾರ್ಯಕ್ರಮದ ಸಭಾ ಕಾರ್ಯಕ್ರಮ ನಿತ್ಯ ಕೆಲವು ಬರ್ತದ ಉದ್ಘಾಟನೆ ಮಾಡ್ತಾರಲ್ಲ. ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಇಂಕಲು ಮಾತಿರಲ್ಲ ಪ್ರೀತಿದ ಧಾರ್ಮಿಕ ಮುಂದಾಳು ಶ್ರೀ ಮೋಹನ್ ದಾಸ್ ರೈ ನಿರ್ವಹಿಸೊಂದಿರು ಅಂಚಿನ ಮಾತಾ ಎದುರಿನ ದಿನ ವೇದಿಕೆ ಪುನಃ ಗಣ್ಯರನ್ನು ಊರದ ಹಿರಿಯರನ್ನು ಪುರ ಸ್ವಾಗತ ಮನ್ಪಡ್ ಬಂದು ನಮ್ಮ ಈ ಊರು ಸಕ್ರಿಯವಾದ ಧಾರ್ಮಿಕ ಕಾರ್ಯಕ್ರಮಗಳು ಭಜನಾ ಕಾರ್ಯಕ್ರಮಗಳು ಭಾಗವಹಿಸಿದ ಸದಾಶಿವ ಆಚಾರ್ಯ ಒಡ್ಡದಿಗುಳಿ ನಿರ್ಮಂತರಲ್ಲೇ ಬೊಕ್ಕ ಹರೇಕಳ ಗ್ರಾಮದ ವಿವಿಧ ಸಂಘ ಸಂಸ್ಥೆಗಳ ಸಹಭಾಗಿತ್ವಡು ಜನಪರ ಕಾರ್ಯಕ್ರಮ ನಡ್ಕೊಂಡು ಈ ಕಾರ್ಯಕ್ರಮವು ಅಧ್ಯಕ್ಷ ಸ್ಥಾನ ವಹಿಸಿದ ಗೌರವಾನ್ವಿತ ಶ್ರೀ ಮೋಹನ್ ದಾಸ್ ರೈ ಬತ್ತೇರಿ ಬಿಟ್ಟು ಮೇರೆಗೆ ಈ ಕಾರ್ಯಕ್ರಮದ ಪರವಾಗಿ ಸ್ವಾಗತ ಕೋರುತ್ತಿದೆ. ಮೇರೆಗೆ ಶಾಲೆ ಪಾರ್ದು ಮಾನವತೆಗೆ ಮಲ್ಪಡು ಬಂದು ಕೇಳಿದೆ. ಅಂಚನೆ ನಮ್ಮ ಊರುಗಾರ ಕೆ ರವೀಂದ್ರ ಶೆಟ್ಟಿ ಉಳಿಬೇಕು ಬೇಗ ಈ ಕಾರ್ಯಕ್ರಮವು ಸ್ವಾಗತ ಮಾಡ್ಕೊಂಡಿಲ್ಲ. ಅಂಚನೆ ಶಾಲೆ ಪಾಡ್ದು ಅರಣ್ಯ ಮಾನವತೆಗೆ ಮಲ್ಪಡು ಅಂಚನೆ ನಮ್ಮ ಗ್ರಾಮದವರು ಹಿರಿಯರಾಯನ ಪ್ರಗತಿಪರ ಕೃಷಿಕರು ಗೌರವಾನ್ವಿತ ಶ್ರೀ ರಾಮಣ್ಣ ರೈ ಕುಟ್ಟಿಲ ನೇರ ಈ ಕಾರ್ಯಕ್ರಮಕ್ಕೂ ಸ್ವಾಗತ ಮಂತ್ರ ನಿರ್ವಹಿಸಲು ಅವರಿಗೆ ಶಾಲೆ ಪಾಡ್ದು ಗೌರವ ಮಲ್ಪಡು ಅಂಚನೆ ದಕ್ಷಿಣ ಕನ್ನಡ ಜಿಲ್ಲಾ ಬಿಜೆಪಿದ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಗೌರವಾನ್ವಿತ ಶ್ರೀ ಸತೀಶ್ ಕುಂಟಲ ಈ ಕಾರ್ಯಕ್ರಮಕ್ಕೂ ಬರ್ತಾರೆ. ಅವರಿಗೆ ಸ್ವಾಗತ ಕೊಟ್ಟಿದ್ದು ಅವರಿಗೆ ಶಾಲು ಪಾಡ್ದು ಗೌರವ ಮಲ್ಪಡು ಅಂಚನೆ ಭಾರತೀಯ ಜನತಾ ಪಾರ್ಟಿ ಮಂಗಳೂರು ಮಂಡಲದ ಪ್ರಧಾನ ಕಾರ್ಯದರ್ಶಿ ವರಿಯಾಯನ ಗೌರವಾನ್ವಿತ ಶ್ರೀ ಹೇಮಂತ್ ಶೆಟ್ಟಿ ದೇವಳಕಟ್ಟೆಂಬರಲ್ಲರು ಅವರೆಲ್ಲ ಸ್ವಾಗತ ಕೊಡಂದಿಲ್ಲ. ಅಂಚನೆ ಅವರೇ ಶಾಲು ಪಾಡ್ದು ಮಾನಾದಿಗೆ ಮಲ್ಪಡು ಅಂಚನೆ ನಮ್ಮ ಹರೇಕಳ ಶಕ್ತಿ ಕೇಂದ್ರದ ಅಧ್ಯಕ್ಷರು ಗೌರವಾನ್ವಿತ ಶ್ರೀ ಸುಧಾಕರ ಗಟ್ಟಿ ಬೈಕರ್ ಕಾರ್ಯಕ್ರಮದ ಅಂಚನೆ ಈ ಕಾರ್ಯಕ್ರಮದ ಸ್ವಾಗತ ಮಾಡ್ಕೊಂಡಿಲ್ಲ. ಅಂಚನೆ ಶಾಲು ಪಾಡುವವರಿಗೆ ಮಾನವತೆಗೆ ಮಲ್ಪಡು ಅಂಚನೆ ಶ್ರೀ ಭಗವಾನ್ ದಾಸ್ ಹರೇಗ್ಲ ಈ ಕಾರ್ಯಕ್ರಮ ಸ್ವಾಗತ ಕೊಡಲಿಲ್ಲ. ಅವರಿಗೆ ಶಾಲು ಪಾಡ್ದು ಗೌರವವನ್ನು ಪಡೆದುಕೊಂಡು ಅಂಚನೆ ಶ್ರೀಮತಿ ಲತಾ ಮಾನಯ್ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಹರೇಕಳದ ಸೇವಾ ಪ್ರತಿನಿಧಿಯಾದ ಎಲ್ಲರೂ ಅವರಿಗೆ ಕಾರ್ಯಕ್ರಮ ಸ್ವಾಗತ ಮಂತ್ರಿಗಳು ಅವರಿಗೆ ಶಾಲು ಪಾಡ್ದು ಗೌರವ ಪಡೆದುಕೊಂಡು ಅಂಚನೆ ನಿತಿನ್ ತಲಪಾಡಿ ಮೇರೆಗ್ಲ ಅವರಿಗೆ ಕಾರ್ಯಕ್ರಮ ಸ್ವಾಗತ ಮಾಡ್ಕೊಂಡಿಲ್ಲ. ಅಂಚನೆ ಶಾಲು ಪಾಡ್ದು ಅವರಿಗೆ ಮಾನಾದಿಗೆ ಮಂತ್ರಿ ಕೇಳಿಲ್ಲ. ಅಂಚನೆ ಚೇತನ್ ಹಸೈಗೋಳಿ ಮೇರೆಗೆ ಈ ಕಾರ್ಯಕ್ರಮ ಸ್ವಾಗತ ಮಾಡ್ಕೊಂಡಿಲ್ಲ. ಅಂಚನೆ ಶಾಲು ಪಾಡ್ದು ಮಾನಾದಿಗೆ ಮಂತ್ರಿ ಅಂಚನೆ ಶ್ರೀ ಶಿವಪ್ರಸಾದ್ ಕೋನಾಜೆ ಕಾರ್ಯಕ್ರಮವು ಸ್ವಾಗತ ಮಂತ್ರ ತೊಟ್ಟುದು ಅವರಿಗೆ ಶಾಲು ಪಾಡ್ದು ಮಾನಾದಿಗೆ ಮಂತ್ರಿ ಅಂಚನೆ ಜಯಪ್ರಕಾಶ್ ಕೋನಾಜೆ ಈ ಕಾರ್ಯಕ್ರಮವು ಸ್ವಾಗತ ಮಂತ್ರ ತೊಟ್ಟುದು ಅವರಿಗೆ ಶಾಲು ಪಾಡ್ದು ಮಾನಾದಿಗೆ ಮಂತ್ರಿ ಅಂಚನೆ ಈ ಕಾರ್ಯಕ್ರಮಕ್ಕೂ ಬೇಗ ನಂತರ
ಗ್ರಾಮಸ್ಥರು ಅಂತಾನೆ ಮೂಜಿ ಗ್ರಾಮದ ಬಂಧುಗಳ ಸ್ವಾಗತ ಮತ್ತೊಂದು ಈ ಸ್ವಾಗತ ಕಾರ್ಯಕ್ರಮವನ್ನು ಉಂಟು ಮಾಡಲು ಹರಿ ಓಂ. ಸುಲ್ಮೆಲು ಸದಾಶಿವಾಚಾರ್ಯ ಮೇರೆಗೆ ಇದೆ ಇದು ಸಭಾ ಕಾರ್ಯಕ್ರಮ ಒಂಜಿ ಸಾಂಕೇತಿಕವಾದ ಮಲ್ಪನು ನಮ್ಮ ಕಾರ್ಯಕ್ರಮ ಈ ಜನಪರ ಸೇವಾ ಕಾರ್ಯಕ್ರಮ ಜನಕಲ್ಲಿ ಮುಟ್ಟೋಡ್ ಬಂದ್ಬಿಟ್ಟು ಈ ಒಂಜಿ ಕಾರ್ಯಕ್ರಮ ನೀವನ್ನಿ ಜೀವಂದ ಈ ಕಾರ್ಯಕ್ರಮದ ಒಂದೇ ರೀತಿಯ ತೊಂದರೆ ಬರದೆ ಬಲ್ಲಿ ಪಂಪನ ಉದ್ದೇಶ ನಮ್ಮ ಹಿಂದೂ ಸಂಪ್ರದಾಯದ ಪ್ರಕಾರ ದೇವರಿನ ಸ್ತುತಿ ಮನ್ಪುನ ನಮ್ಮ ಒಂಜಿ ಸಂಪ್ರದಾಯ ಇತ ವೈಷ್ಣವಿ ಮನ ಇದ್ದಿರಬಾರದು ದೇವರನ್ನು ಪ್ರಾರ್ಥನೆ ಮಂತದ್ದು ಈ ಕಾರ್ಯಕ್ರಮದ ಶುಭ ಪ್ರಾರ್ಥನೆ ಮಾಡ್ಕೊಂಡು ಬಂದು ವಿನಂತಿ ಬಂದದಲ್ಲಿ ವಿಘ್ನೇಶ್ವರ ನಮಿಸುವೆ ಕರುಣಾಕರ ನಮಿಸುವೆ ವಿಘ್ನೇಶ್ವರ ನಮಿಸುವೆ ಕರುಣಾಕರ ಮೂಲವಂದ್ಯನೆ ಶ್ರೀ ಗಣನಾಥ ಮೂಲವಂದ್ಯನೆ ಶ್ರೀ ಗಣನಾಥ ಮೂಷಿಕ ವಾಹನ ಮುನಿಜನ ಪ್ರೇಮ ಮೂಷಿಕ ವಾಹನ ಮುನಿಜನ ಪ್ರೇಮ ನಮಿಸುವೆ ವಿಘ್ನೇಶ್ವರ ನಮಿಸುವೆ ಕರುಣಾಕರ ನಮಿಸುವೆ ವಿಘ್ನೇಶ್ವರ ನಮಿಸುವೆ ಕರುಣಾಕರ. ಸುಲ್ಮೆಲು ವೈಷ್ಣವಿ ಇದೆ ಈ ಕಾರ್ಯಕ್ರಮ ದೀಪೋಪವಾದ ವಿದ್ಯುಕ್ತವಾದ ಉದ್ಘಾಟನೆ ಮಾಡ್ಕೊಂಡು ಬಂದು ನಮ್ಮ ಕಾರ್ಯಕ್ರಮದ ಅಧ್ಯಕ್ಷರಾಯನ ಮೋಹನ್ ದಾಸ್ ರೈ ಬೊಕ್ಕ ರವೀಂದ್ರ ಶೆಟ್ಟಿ ಇಲ್ಬಿಟ್ಟು ಸತೀಶ್ ಕುಂಪಲ ಅಂಚನೆ ಹೇಮಂತ್ ಶೆಟ್ಟಿ ಮಾತಾಡಲ್ಲ ವಿನಂತಿ ಮಾಡ್ತಂದಲ್ಲೇ ನಮ್ಮ ವಿಶ್ವ ಪರಿಷತ್ತದ ನಾಯಕರನ್ನೆಲ್ಲ ವೇದಿಕೆಯಲ್ಲಿರು. ಮನಸ್ಸುಡೆ ಸ್ಮರಣೆ ಮತ್ತೊಂದು ಯಾರು ನಮ್ಮನ್ನ ಮಾತ ದೇವದೇವರನ್ನ ಮನಸ್ಸುಡೆ ಸ್ಮರಣೆ ಮತ್ತೊಂದು ಈ ಜಾಗದ ಕಾರಣಿಕದ ದೈವ ವರ್ಗಪ್ಪನ ಮನಸ್ಸುಡೆ ಎನ್ನೆಂದು ಆಯ್ತು ಒಟ್ಟಿಗೆ ನಮ್ಮ ಮಾತ ಗುರುಗಳಿಗೆ ಗೌರವಪೂರ್ಣ ನಮನ ಸಲ್ಲಿಸುವ ಒಂದು ಪಾರಿಶೋಕದ ಒಂದು ಕಾರ್ಯಕ್ರಮನೇ ಒಂದು ಎಡ್ಡೆ ಒಂದು ದೇವರ ಮೆಚ್ಚಿನ ಅಂಚಿನ ಕೆಲಸ ಅಂದು ಬರೋಳಿ ದಯದು ಬಂದಾಗ ಈ ರೀತಿಯ ಒಂದು ಜನಪರ ಕಾರ್ಯಕ್ರಮನ ಈ ವೇದಿಕೆ ಮಸ್ತ್ ಕಾರ್ಯಕ್ರಮಗಳು ಆ ಒಂದು ಪುಣು ಅಂಡ ಅಂದು ಒಂಜಿ ಬಹಳ ವಿಶೇಷವಾದ ನಮ್ಮ ದೇಶದ ಪ್ರಧಾನಿಗಳು ನಮ್ಮ ಜನಗಳಿಗೆ ಆ ಮಾತ ಅವು ಆರೋಗ್ಯಕ್ಕೆ ಸಂಬಂಧಪಟ್ಟ ಅದನ್ನ ನಮ್ಮ ಗುರುತು ಮಂಪುಳಂಚಿನ ಮಾತ ಯೋಜನೆಯುಂಡ ಐನು ಇನಿ ಏರೆಗ ಯೋಜನೆ ತಿಕ್ಕೀಜ ಅಕ್ಲಿಗೆ ಮುಟ್ಟವನಂಚಿನ ಒಂದು ಎಡ್ಡೆ ಕೆಲಸನ ನಮ್ಮ ಚೇತನ್ ಫ್ರೆಂಡ್ಸ್ ಬೊಕ ಮಾಸ್ತ್ ಪತ್ತು ಭದ್ರಾಡಿ ಸಂಘ ಸಂಸ್ಥೆಗಳು ಸೇರೊಂದು ಈ ಒಂಜಿ ನಾಗಮೂಲೆದ ಶ್ರೀ ಬಬ್ಬುಸ್ವಾಮಿ ದೇವಸ್ಥಾನದ ವಿಶ್ವಾಸ್ ಕಲಾ ವೇದಿಕೆ ಆ ಒಂದು ಪುಣಂಚಿನ ನಿಜವಾದ ಬಾರಿ ಎಡ್ಡೆ ಕೆಲಸ ಈ ಒಂಜಿ ಕೆಲಸ ಕಾರ್ಯನೆ ಮನ್ಪೆರೆ ಯೋಜನೆ ಪಾಡ್ನ ಮಾತಿರೆಗಿಲ್ಲ ಏನು ಸುರುಕಾದ ಅಕ್ಲಿಗೆ ಅಭಿನಂದನೆ ಸಲ್ಲಿಸುವ ಒಂದು ವಿಚಿತ್ರ ಕಾರ್ಯಕ್ರಮಗಳು ಅಲ್ಪ ಅಲ್ಪ ಆವುದು ಆನಗ ನಮ್ಮ ದೇಶದ ಇನಿ ಪ್ರಧಾನಿನ ಬಗ್ಗೆ ನಾವತ್ತು ಪಂಡಿರಿ ಇನಿ ಕೆಲಸ ಮಂತ್ರಿನಂಚಿನ ಮಸ್ತ್ ಜನ ನಮ್ಮ ದೇಶದ ಪ್ರಧಾನಿನ ಮಸ್ತ್ ಜನ ನಮ್ಮ ತೂತ ಆನ ನರೇಂದ್ರ ಮೋದಿಜಿನ ಒಂದು ವಿಶೇಷತೆ ದಾದಂದು ಬಂದಾಗ ಮಾತ ಪ್ರಧಾನ ಕೆಲಸ ಮಲ್ದಿರಿ ಆನ ಮೇರಂತೆ ಹೆಜ್ಜೆ ದುಂಬಬಹುದು ವ್ಯತಿವೇತಿರಿದ ಜನಸಾಮಾನ್ಯರಿಗೆ ಮುಟ್ಟುರಂಚಿನ ನಮ್ಮ ದೇಶದ ನಮ್ಮ ಧರ್ಮದ ನಮ್ಮ ಆಚಾರ ವಿಚಾರಗಳನ್ನು ದೆತ್ತುಪತ್ತುರಂಚಿನ ಆ ಮೂಲಕ ಸನಾತನ ಧರ್ಮದ ವಿಚಾರನ ಜನಗಳಿಗೆ ತಿರುಪುವಂಚಿನ ಕೆಲಸನೇ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿ ಮತ್ತೊಂದು ಪುಣಂಚಿನ ನಿಜವಾದ ಬಾರಿ ಗೌರವಪೂರ್ಣ ಇಡೀ ದೇಶಕ್ಕೆ ಇಡೀ ವಿಶ್ವಡು ಈ ಗೌರವ ಬರೋಣ ನರೇಂದ್ರ ಮೋದಿಜಿ ಕಾರಣ ಬಂದು ಇಡೀ ಮಾತೆಲ್ಲ ಗೊತ್ತಿತ್ತು ಅಂಚಿತ್ತಿನ ಒಂದು ಪ್ರಧಾನಿ
ಕೈಟ್ ನಮ್ಮ ದೇಶದ ಆಡಳಿತ ಚುಕ್ಕಾಣಿ ಉಪ್ಪುನಂಚಿನ ನಿಜವಾದ ನಾವು ಮಾತಿನ ಭಾಗ್ಯ ಒಂದು ಪನ್ನೊಂದು ಇನಿ ಬಿತ್ತಬೇತೆ ಕೆಲಸ ಕಾರ್ಯಗಳು ಐಡ್ಲ ಇನಿ ಬಹಳ ಮುಖ್ಯವಾದ 6 ಮಂತಿನಂಚಿನ ಯೋಜನೆ ಆಯುಷ್ಮಾನ್ ಕಾರ್ಡ್ ಆಯುಷ್ಮಾನ್ ಇತ್ತೇವು ಆ ಬಾಬಂಡು ಆರೋಗ್ಯ ಭಾಗ್ಯ ಹೆಲ್ತ್ ಕಾರ್ಡ್ ಯೋಜನೆ ದುಂಬು ಎಂಚೆತ್ತಿನೊಂದು ಬಂದಾಗ ಆಯುಷ್ಮಾನ್ ನಮ್ಮ ಭಾಗಗ ಸೀಮಿತ ಆಯ್ತು ಇನಿ ಆರೋಗ್ಯ ಭಾಗ್ಯ ಇಡೀ ದೇಶದ ಓಡ್ಪಡೋಣಂಕ ಇನ್ನು ಕ್ಲೈಮ್ ಅನ್ಪೋಲಿ ಆ ರೀತಿದ ಒಂದು ಯೋಜನೆ ಮಸ್ತು ಇನಿ ಪಣಿಯರೆ ಪೋಂಡ ಮಸ್ತು ಯೋಜನೆಲು ಉಂಡು ಮಾತ ಪನೊಲಿ ಅಂಡ ಇನಿ ಈ ಒಂದು ಕಾರ್ಯಕ್ರಮ ಆಪುನಂಚಿನ ನಮ್ಮ ಆಯುಷ್ಮಾನ್ ಕಾರ್ಡ್ ಯೋಜನೆ ಕಾರ್ಮಿಕ ಕಾರ್ಡ್ ಯೋಜನೆ ಈ ಶ್ರಮ್ ಕಾರ್ಡ್ ವೃದ್ಧಾಪ್ಯ ವೇತನದ ಮತದಾರನ ಗುರುತು ಚೀಟಿದ ಅಂಚೆನೆ ಆಧಾರ್ ಕಾರ್ಡ್ ಲಿಂಕ್ ಮಂಪುನಂಚಿನ ಎರಡ್ಡೆ ಕೆಲಸ ಕಾರ್ಯ ನಿನ್ನೆ ಒಂಜಿ ಸಂಘಟನೆದಕ್ಕಲು ಮಂತದಿನ ನಿಜವಾದ ಜನಗಳಿಗೆ ಪೋಯರು ಬರ್ರೆ ಕಷ್ಟ ಎತ್ತಿನಕ್ಕಲು ಈ ಜಾಗ ಬರ್ತದ ಇತ್ತ ಪ್ರಯೋಜನ ಪಡೆದು ಒಂದು ಎಡ್ಡೆ ಸದುದ್ದೇಶ ಒಂದು ಎಡ್ಡೆ ಜಾಗಡು ದೀತೇರಿ ಅಟ್ಲಾಗಿ ಪ್ರಿಯೋರನ ಅಭಿನಂದನೆ ಮಂದೊಂದು ಈ ಕಾರ್ಯಕ್ರಮ ಏತ್ ಪೊರ್ತು ನಡಪುಂಡು ಹತ್ತು ಪೊರ್ತು ನಿರ್ವಿಘ್ನವಾದ ಮಾತಿರಲ ಬರ್ತದೆ ಈ ನನ್ನ ಪ್ರಯೋಜನ ಪಡೆಪುಂಡು ಅಲ್ಪ ಯಶಸ್ವಿ ಆವಾಡು ಒಂದು ಪಣೊಂದು ನಮ್ಮ ಒಂಜಿ ಎಡ್ಡೆ ಕಾರ್ಯಕ್ರಮಗೋಸ್ಕರ ಒಂಜಿ ಎಡ್ಡೆ ವಿಷಯಗೋಸ್ಕರ ನಮ್ಮ ಮಾತೆಲ್ಲ ಸೇರಿದ ವೇದಿಕೆದ ಮಿತ್ ರವೀಂದ್ರನ್ನೇ ಪೋಯರು 22 ತಾರೀಕಿಗೆ 5 ವರ್ಷ ಆಪುನ್ ಗೊತ್ತಾವಡ್ ನಿಕ್ಲಿಗೆ 5 ಆಂಡ್ರೆ 5 ವರ್ಷದ ಬಾರಿ ಮಲ್ಲ ಕರ್ನ ಆಚರಣೆ ಉಂಟು ನಮ್ಮ ಪೂರ ಪೋಟ್ ದಯಬಂದ ಹರೆಕಲದಾರು ಅಂಚ ಅದು ಹರೆಕಲದಾಗ್ಲಿಗೆ ಹೆಚ್ಚು ಅರ್ನ ಮಿತ ಅಭಿಮಾನ ಉಂಟು ಪ್ರೀತಿ ಉಂಟು ನಂಗೆ ಮಾತ್ರೆಗಳುಂಟು ಆ ಕಾರ್ಯಕ್ರಮ ಬಾರಿ ಪೊರ್ಲುಡು ಆಪುನ ಲೆಕ್ಕ ನಮ್ಮ ಮಾತೆಲ್ಲ ಸಾಕಾರ ಮಲ್ಪಡು ಅರ್ನ 5 ವರ್ಷದ ಕಾರ್ಯಕ್ರಮ ಎಡ್ಡೆ ಆವಾಡ್ ಪನೊಂದು ವೇದಿಕೆಡೆ ನಮ್ಮ ಮಾತಾ ದಬ್ಬೆಲಿದ್ದ ನಮ್ಮ ಹಿರಿಯರುಳ್ಳೇರು ಅಂಚನೆ ನನ್ನ ಬಾರಿ ತಿರಾವುದ ಆತ್ಮೀಯ ನಮ್ಮ ಪಾರ್ಟಿಗೋಸ್ಕರ ಕೆಲಸ ಮಂದಿನ ರಾಮಣ್ಣ ರೈ ಕುಪ್ಪಿಲೊಲ್ಲೇರು ವೇದಿಕೆದ ಪೂರ ಇತ್ತಿನ ಮಾತ ಆತ್ಮೀಯರೇ ವೇದಿಕೆದ ದುಂಬುಲ್ಲೇರು ಶ್ರೀಧರನ್ನೆಲ್ಲೇರು ಜಯರಾಮ್ ಗಟ್ಟಿ ಉಳ್ಳೇರು ಭಾಸ್ಕರ್ ರೈಕುಲ್ಲೇರು ಅಂಚನೆ ಸುಧಾಕರ್ ಆಚಾರ್ಯ ಉಳ್ಳೇರು ನವೀನೇರುಳ್ಳೇರು ಜಯರಾಮನ್ನೇ ಮಸ್ತ್ ಜನ ವೇದಿಕೆದ ದುಂಬುಲೊಲ್ಲಾರು ಇಡೀ ವಿಧಾನಸಭಾ ಕ್ಷೇತ್ರಡೆ ಪರಿವಾರ ಸಂಘಟನೆದ ಪಕ್ಕ ಊರ್ಡಿತ್ತಿನ ಪೂರ ಕ್ಲಬ್ ದಕ್ಕಲು ಯಾಪಲ ಎಂಜಿನಿಗೆ ಸೇರ್ನಿ ಬಂಡ ಒಂಜ ವರ ಬ್ರಹ್ಮಕಲಶೋತ್ಸವಗು ಅತನಂದ ಆಟಿಡೊಂಜಿ ದಿನಕ್ಕೆ ಇಜಿನ ಕನ್ನಡೊಂಜಿ ದಿನಕ್ಕೆ ಅತನಂದ ಬೇತೆ ಬೇತೆ ಕಾರ್ಯಕ್ರಮಕ್ಕೆ ಸೇರುವ ಪಕ್ಕ ಮದ್ಮೇದ ಅಲ್ಪ ಬೇತೆ ಬೇತೆ ಕಾರ್ಯಕ್ರಮಕ್ಕೆ ಸೇರುವ ಆಂಡ ಸರ್ಕಾರ ಕೊರ್ಪುನ ಕಾರ್ಯಕ್ರಮ ಜನಕ್ಲೇ ಕೊರ್ಪ ಅನ್ಕೊಂಡದ್ದು ಒಲಾಂಡಲ ವಿಧಾನಸಭಾ ಕ್ಷೇತ್ರ ಅತನ ಇಡೀ ಜಿಲ್ಲೆಡು ಒಲಾಂಡ ಸೇರಿದಿತ್ತು ನಾವು ಅರೆಕಾಲಡು ಮೂಲ ಒಂದು ಪನೆರೆ ಅನ್ನ ಭಾರಿ ಸಂತೋಷ ಪಡೆದ ಪೂರ ಸಂಘಟನೆದಾಗಲ ಪೂರ ಎಲ್ಲ ಒಟ್ಟಿಗೆ ಆತೇವೆ ಇನಿ ಪ್ರಾರಂಭ KSRTC ಪ್ರಾರಂಭ ಒಂಜಿ ಆಜಿ ತಿಂಗಳು ಶುರು ಮಲ್ದೇರು ಪವನ್ ಸುಧಾಕರ್ ಪಕ್ಕ ಶ್ರೀಧರನ್ನೇ ಪೂರ ಎಂಕ್ಲೆಗೆ ಹರೆಕಲಡ್ ಜನಪ್ರತಿನಿಧಿನ ಕ್ಲಿಜ್ಜೇರು ಹರೆಕಲಡ್ ಜನಕ್ಲನ ಕೆಲಸ ಮಲ್ಪರೆಗೆ ಎಂಕ್ಲೆಗೆ ಪ್ರೋತ್ಸಾಹ ಕೊರ್ಪುನಂಚಿನ ಕೆಲಸ ಮಲ್ಪೋಡು ಹರೆಕಲಡ್ ಜನಪರವಾಯಿ ನಂಚಿನ ಇಂಚಿನಾಡು ಮಲ್ಪೋಡು ಬಂದ್ಬಿಡೋ ಆಸೆ ಮುಲ್ಪದ ನಮ್ಮ ಪ್ರಮುಖರಿಗೆ ಮಾತ್ರೆಗಳ ಹಿತ್ತಿನ ಸ್ವಾಭಾವಿಕ ವೇದಿಕೆ ಭಗವಾನ್ರಿಗೆ ಐತ ಬಗ್ಗೆ ಅಡ್ಡ ಗೊತ್ತುಂಡು ಆದ್ರೆ ಈ ನೆಟ್ ಹುಷಾರುಳ್ಳೇದ ಅದು ದುಂಬೆ ಹುಷಾರಾದ್ರೆ ಅಣ್ಣ ಈ ಸರ್ಕಾರದ ಯೋಜನೆಯಲ್ಲಿ ಅರ್ಧನೇ ಒಂದು ಸಾಫ್ಟ್ವೇರ್ ವ್ಯವಸ್ಥೆ ಅದಕ್ಕೆ ಗೊತ್ತುಂಡು ಅಂಚ ಅದು ಐಕ್ ಪ್ರೋತ್ಸಾಹಕರವಾದ ಸುಧಾಕರನಾಗ ಬಾರಿ ಆಸಕ್ತಿ ಉಂಡು ಅಂಚನೆ ಪವನ್ರಿಗೆ ಆಸಕ್ತಿ ಉಂಡು ನಮ್ಮ ಎದುರು ಕುಲ್ದನಕ್ಲಿಗೆ ಪೂರೈರಗ್ಲ ಬಾರಿ ವರ್ಷೋಡ್ದಿಂಚ ಜನಪರವಾದ ಕೆಲಸ ಮಲ್ಪುನ ಜನಕ್ಲಿಗೆ ದಾದಾನ ಎತ್ತಾವಡು ಪನ್ಪುನ ಆಸಕ್ತಿ ಪೂರ ಕೆಲಸ ಮಲ್ದಿನಕ್ಲು ಇನಿ ಲತಾ ಹೊರ ಪಂಚಾಯತ್ ಮೆಂಬರ್ ಲಾಯರ್ ನಮ್ಮ ಆತಿದ್ದಾರೆ ಓಟುಕ್ ಮಾತ್ರ ಅಂತೀನಿ ದುಂಬಾಗ ಆನ್ಲೈನ್ ಬಂದಿನಿ ಅಂತ ಅಂಚನೆ ಪ್ರಕಾಶ್ ಬಕ್ಕ ಚೇತನ್ ಪ್ರಸಾದ್ ಎಲ್ಲ ನಮ್ಮ ಧಾರ್ಮಿಕ ಸಂಘಟನೆಯಲ್ಲಿ ಕೆಲಸ ಮಲ್ಪುನಕುಲ್ಲ ನೇತೊಟ್ಟಿಗೆ ಸೇರ್ತೀನಿ ನಿಜವಾದ ಇನಿತ ಕಾಲಡು ಆವಡಾಯಿನ ಕೆಲಸ ಅಂದುವೆ ಯಾರು ಉದಾಹರಣೆಗೆ ನಿಗ್ಲೆಗೆ KSRTC ಬಂದ್ಪನು ಯಾರು ಮುರಾನಿ KSRTC ಆ ಕಾರ್ಯಕ್ರಮ ಘೋಷಣೆ ಆಯ್ಪೆಟ್ಟಿಗೆ ಪಂಡಾನು ಎಂಕ್ ಫಸ್ಟ್ಗೆ ಮುಲ್ತೊಡ್ದು ಫೋನ್ ಮಲ್ತೀನಿ ಪವನ್ಲ ಸುಧಾಕರ್ಲ ಫೋನ್ ಮಲ್ತೀರ ಆ KSRTC ಎಂಕ್ಲ ಅಲ್ಪಲ್ಲ ಮಲ್ಪೊಲಿ ಅಂತ ಹೆಂಗೆ ನಿಜವಾದ ಅವೇ ಮಲ್ಪೊಡ ಆಯ್ನಿ ದಯಬಂಡ KSRTC ದಕ್ಕಲು ಮುರಾನಿ ದಸರಾಗ ವರ್ಮ ದಿನ ಒಪ್ಪುನಾಗ 300 ರೂಪಾಯಿ ಕೊರ್ನ ಕುಡ್ಲಾರ್ದು ವರ್ಮ ದೇವಸ್ಥಾನ ತಿರ್ಗ ಅನ್ಕೊಂಡೇದು ವರ್ಮ ದೇವಸ್ಥಾನ ತಿರ್ಗ ಅನ್ಕೊಂಡೇದನ್ನ ಐಕೆ ಕುಡ್ಲದಕ್ಕಲು ಪೂರ ಬಾರಿ ಶೋಗುಡು ಕುಡ್ಲದ MLA ಪೂರ ಶೋಗುಡು ವ್ಯವಸ್ಥೆ ಪೂರ ಮಲ್ತೇರು ಎನ್ನ ಮನಸ್ಸಿಗೆ ಅವು ನಮ್ಮ ಊರುಡು ದಾಯ ಮಲ್ಪೇವಲ್ಲಿ ನಮ್ಮ ತೊಕೊಂಡುಡು ದಾಯ ಬಿದಾಡ್ರವಲ್ಲಿ ಪಂಡದ KSRTC DC ನಡೆ ಪೋಯ ರಾಜೇಶ್ ಶೆಟ್ರು ಬಾರಿ ಎಡ್ಡಂತನ DC ಅರ್ನಾಯ್ತಡೆ ಪೊಯ್ ಬೆಟ್ಟಿಗೆ ಯಾರು ಬಂಡೇರು ಏರ್ಲ ಬರ್ಪುಜೇರು ಮಾರ್ರೆ ನಿಗುಲು ಅಂತ ಬೈದಾರತ ನಿಗುಲು ತೊಗೊಂಡು ಮಲ್ಪಗ ನಿಜವಾದ ಮುಲ್ತೊಡ್ದು ಏರ್ ಪೂರ ಹೋಗ್ತಾರ ಗೊತ್ತಿಜಿ 300
₹350 ಒರಂಬ ದೇವಸ್ಥಾನ ಕೊಳಲಿ ಕಟೀಲು ಬಪ್ಪನಾಡು ಇಂಚಿತ್ತಿನ ಒರಂಬ ದೇವಸ್ಥಾನ ತಿರುಗಿ ಅವಲ ಏತು ಜಾಲಿ ಹಿಡ್ಬೋದು ಒಯ್ದೇರು ಮುಲ್ತ ಪೂರ್ಣಿಮಕ್ಕ ಮಹಿಳಾ ಮೋರ್ಚಾದ ಅಧ್ಯಕ್ಷರು ಪೂರ ಹೋಗ್ತೇರು ಭಾರಿ ಶೋಕ್ ತೊಕ್ಕೊಟ್ಟು ಕೊನೋದು ಕುದ್ರೋಳಿನ ಪೂರ ತೂದು ತೊಕ್ಕೊಟ್ಟಿಗೆ ವಾಪಸ್ ಕಂತ ಬಿಡ್ತಾರೆ ಅವಲ ಎಂಚ ಬಂಡ ಕ್ಯೂ ಅಂತ ಇರ್ಲಜ್ಜಿ ದಾಲಜ್ಜಿ KSRTC ಒಂಜಿ ಬ್ಯಾಜ್ ಕೊರತು ಭಾರಿ ಶೋಕುಡು ನಾನು ದಯ ಬಂದ್ಬಿಟ್ಟು ಬಂಡ ಸರ್ಕಾರದ ವ್ಯವಸ್ಥೆಲೇನೆ ಕೆಲವು ಸರಿ ಗೊತ್ತಿದ್ದಂದೇನೆ ನಮ್ಮ ಇಲ್ಲಲ್ಲಿ ಬಾಕಿ ಅಪ್ಪ ನಮ್ಮ ಗೊತ್ತಿದ್ದದ್ದು ಫೋನ್ ನಾನು ಆಪನ ₹350 ಒಂಜಿ ದೇವಸ್ಥಾನ ತುಯರ್ಲ ಆಪುಜಿ ಆಪನ ಜಾರ ಒಂಜಿ ದೇವಸ್ಥಾನ ಎಲ್ಲ ಕೆಲವು ತುಯರ್ ಆಪುಜಿ ₹350 ಒರಂಬ ದೇವಸ್ಥಾನ ತುದು ಬೈದೆ ನಾನು ವಾಟ್ಸಪ್ ಫೇಸ್ಬುಕ್ ಐಟು ನೀಟ್ ಹೆಂಗ್ ಮಸ್ತ್ ಪ್ರಚಾರ ಮಲ್ತ ಕಾಣಬಹುದು 7 ಗಂಟೆ KSRTC ತಗೊಂಡು ಬಸ್ ಸ್ಟ್ಯಾಂಡ್ ಕಾತುಗುಲ್ಲದು ಮಿತ್ತಾರ ಪವನಿ ಪೂರ ಆಂಡ ಹೆಂಗ್ ಬಾರಿ ಖುಷಿ ಫಸ್ಟ್ ದಿನನೇ 41 ಜನ ಆನ್ಲೈನ್ ಬುಕ್ ಮಲ್ತೇರು 41 ಜನ ಫಸ್ಟ್ ಡೇನೆ ರಡ್ ಒಂಜಿ ಬಸ್ ಅಂತ ಬಂತಿನಾರೆ ರಡ್ ಬಸ್ ಕೊಂಡು ನಾವು ಇಂಚಿತ್ತಿನ ಸೌಲಭ್ಯ ತುಂಬಿಚ್ಚಾಡು ನಮ್ಮ ಸರ್ಕಾರ ಬೊಮ್ಮಾಯಿ ಸರ್ಕಾರ ಅದು ನಮ್ಮ ಸರ್ಕಾರದ BJP ಸರ್ಕಾರದ ಒಂಜಿ ಯೋಜನೆ ಇಂಚಿತ್ತಿನಲ್ಲ ಒಂಜಿ ಬತ್ತನ ಇಂಥ ಪ್ರಯೋಜನ ಪಡೆಯೋಣ ಹೆಂಗ್ ತುಂಬಾ ಮನಸ್ಸು ಉಂಡು ನಿಗ್ಲು ಪೂರ ಎಲ್ಲ ಸಹಕಾರ ಕೊರಂಡ ತಿಂಗೋಲ್ಗು ವರ ಇಂಚಿತ್ತಿನ ಟೂರ್ ಮಲ್ಪರಿಗೆ ಪ್ರಯತ್ನ ಮಲ್ಪಡೋದುಂಡು ಪ್ರಸಾದರೆ ನಮ್ಮ ತಿಂಗೋಲ್ಗು ವರ ನಮ್ಮ ಊರ್ದಾಕಲು ಇಡೀ ವರ್ಮ ದೇವಸ್ಥಾನ ತಿರುಗಿದ ಬರೋಡು ಒಂಜಿ ವಸಿ ಸುರುಕು ನಾನಿದ್ದೆ ಈತೆ ಸಿತ್ತೆ ಬರ್ಪಿರ ಯಾನು ಒಂಜಿ ಚೂರು ಉದ್ಯೋಗ ಕೊನಪೆ ಕೆಲವು ವಿಷಯ ಏನು ಪಂಪೆ ಕೇಳಲೆ ನಿಗುಲು ಕೇನೋಡ ಏನ ಸಂಗತಿ ನಮ್ಮ ಒಲ್ಪನ ಪದ್ಯ ಪಿಕ್ಚರ್ದ ಪದ್ಯನಿಗೇನು ಅದು ನನ್ನ ನಾಟಕನ ನವೀನ್ ಡಿ ಪಾಟೀಲ್ ಬಕ್ಕ ಅರವಿಂದ್ ಬೋಲಾರ್ ಕುಶಾಲ್ ಮಲ್ಪನೇನ್ ಪೂರ ಕೇನುವ ಐತ ಬದಲ್ಗೆ ಯಾನ್ ಪಂಪನೇನ್ ಒಂಜಿ ಚೂರು ಕೇಂದ್ರ ನಂಗೆ ತುಂಬಾ ಪ್ರಯೋಜನ ಆಪನು ಪಂಪನೆ ಅಂಚಾದ ಆ ವಿಷಯ ಎಲ್ಲ ಒಂಜಿ ತಿಂಗು ನನ್ನ ತಿಂಗೋಲ್ಗೋರ ಮಲ್ಪೊಂದು ಯೋಚನೆ ಉಂಟು ಅದು ಬತ್ತನ ಏನು ಪಂಕ ಸಾಧ್ಯ ಅರೆಕಲರ್ ದಿನಕ್ಕೆ ಬಿದಾಡ ಅರೆಕಲಾಗಿ ಬಸ್ ಕಡಪಡೋಡು ಪಂಪ ಮುಲ್ಪಡ್ದೆ ಒಂಜಿ ಪೋಪನ ಲೆಕ್ಕ ಪ್ರಯತ್ನ ಮಲ್ಪುಗ ಇನ್ನು ಪೂರ ಪ್ರಯತ್ನ ಅಲ್ಲ ಸರ್ಕಾರದ ಪ್ರಯೋಜನ ಉಂಟು ಇನ್ನು ಮಲ್ಪುಗ ಅವಲ ಅವತ್ತೊಂದು DC ಭಾರಿ ಆಸಕ್ತಿ ಉಂಟು ಅಂಚನೆ ಮುರಣಿದಾದ ಅನ್ ಬಂದ 45 ಕಿಲೋಮೀಟರ್ ಒಂಜಿ ವ್ಯಕ್ತಿಗೆ ಒಂಜಿ ದಿನಕ್ಕೆ ನಮ್ಮ ಕಾರ್ಮಿಕ ಕಾರ್ಡ್ ಇತ್ತಂಡ ಫ್ರೀ 45 ಕಿಲೋಮೀಟರ್ ಮಸ್ತ್ ಚರ್ಚೆಲುಂಡು ನಿಕ್ಲು ಎನ್ನಿನ ಲೆಕ್ಕದಲ್ಲ ಇಜ್ಜಿಂದು 45 ಕಿಲೋಮೀಟರ್ದ ಘೋಷಣೆ ಮಲ್ತಿನ 2 ದಿನ 1 ಲಕ್ಷ ಜನ ಎನ್ರೋಲ್ ಮಲ್ತದ ಆತನು ಇತ್ತೆ ಸಾಫ್ಟ್ವೇರ್ ಆಫ್ ಉಂಡು ಇಟ್ಟು ಆಫ್ ಮಲ್ದೆ ದಯಪಂಡ ಎಕ್ದಮ್ ಜನ ಏರ್ ಸೇರ್ರಿ ಬಲ್ಲೆ 45 ಕಿಲೋಮೀಟರ್ ಫ್ರೀ ಪೋಪನಕ್ಲಿ ಏರ್ ಎಷ್ಟು ಎನ್ರೋಲ್ ಮಲ್ತೀನಿ ಬಲ್ಲೆ ಏರ್ ಮಲ್ತದ ಪೇರೊಂಜಿ ಗೆಸ್ ಮಲ್ಪಲೆ ಆತ ಏಮಕ್ಕ ಅಕಲೆ ಮಲ್ಪನು ಸರ್ಕಾರದ ₹100 ತಿಕ್ಕೊಂಡಲ್ಲ ರಪ್ಪದೆ ತಂದು ಅಕಲೆ ನಮಕ್ಕೆ ಐತೆ ಗೊಡವೆ ನೆಪ್ಪು ಜವುಪಡ ಐತೆ ಇನ್ನಿತ ಆತ ಪಕ್ಕ ಸ್ಪೀಡ್ ಹಾಕಲ್ದೆ ತಂದೆ 45 ಕಿಲೋಮೀಟರ್ ಎಂಚಾರಂಕ ಫ್ರೀ ಆಧಾರ್ ಕಾರ್ಡ್ ಇತ್ತಂಡ ನಮ್ಮ ಆಧಾರ್ ಕಾರ್ಡ್ ಬೋರ್ಡು ನಮ್ಮ ಕಟ್ಟಡ ಕಾರ್ಮಿಕರನ್ನ ಕಾರ್ಡ್ ಇತ್ತಂಡ ಆ ಕಾರ್ಡ್ ಅನ್ನು ಕೊರಂಡ ನಮ್ಮ KSRTC ದಾಗಲೇ ಮೊಬೈಲ್ ನಂಬರ್ ಇದ್ದ ನಿಕ್ಲು ನೋಂದಾವಣಿ ಮಲ್ತಂಡ ಆ ಮೊಬೈಲ್ ನಂಬರ್ OTP ಬರ್ಪುನು ಅವು ಕೊರ್ನಾಗ OTP ಕೊರ್ನಾಗ ಆ ನಂಬರ್ನ ವಾಪಸ್ ಫೀಡ್ ಮಲ್ಪೋಡು ಇತ್ತೆದಲ್ಲ ಮಲ್ಪರಿಜ್ಜಿ ಭಗವಂತ ದಾಸರೆ ಇತ್ತೆ ಆಫ್ ಮಲ್ದೇರು ನೆಕ್ಸ್ಟ್ ಗಿತ್ತೆ ಆನ್ ಮಲ್ತದೆ ಕೊರ್ಪೇರಿ ಇತ್ತೆ ನಮ್ಮ ಕಾರ್ಮಿಕ ಇಲಾಖೆಗೆ ಬಾಕಿ ದಾಗಲೇ ಒತ್ತಡ ಪಾಡೊಂದುಂಡು ಪೂರೆಲ್ಲ ಪಿರ ವಾಪಸ್ ಮಲ್ಪೋಡು 45 ಕಿಲೋಮೀಟರ್ ಎಂಚ ನಂಗೆ ಫ್ರೀ ತಿಕ್ಕುನೊಂದು ಒಂಜಿ ಸಾಮಾನ್ಯವಾದ ನಿಕ್ಲ ಮನಸ್ಸು ಎಂಚಪ್ಪು ಬಲ್ಲೆ ಜರಮನ್ನ 45 ಕಿಲೋಮೀಟರ್ ಬಂದ ಎಂಚವರು ಬನ್ಲೆ ಎಂಚವರು ಬನ್ಲೆ ಈ ಅರೆಕಲರ್ದು ಪಿದಡಿಯಾರು ಕುಂದಾಪುರ ನನಗ ಭಾಸ್ಕರ 8 ಕಿಲೋಮೀಟರ್ ಆಪನ್ ಇರ್ ಫೋನ್ ಇತ್ತಿನಾರು ಕುಂದಾಪುರ ಮುಲ್ತುದು 8 ಕಿಲೋಮೀಟರ್ ಆಪನ್ 80 ಕಿಲೋಮೀಟರ್ ನೀರು 45 ಕಿಲೋಮೀಟರ್ ಫ್ರೀ ಇರೇಕ್ ಕೊರ್ಪುನು 45 ಕಿಲೋಮೀಟರ್ ಆಯ್ಕೆ ದಾದ ಅನ್ಪು ನೀರು ದಾದ ಅನ್ಪುನು ಅದೇ ಪಾತ್ರಲೆ ಇಂದು ಬೋರ್ಡ್ ನಿಕ್ಲೆ ವಿಷಯ ಖಾಲಿ ನಮ್ಮ 45 ಕಿಲೋಮೀಟರ್ ಫ್ರೀ ಬಂಡಿವೆಟ್ಟಿಗೆ ಆಪುಜಿ ಎಂಚನ ಆಲ್ಬನು ಮನ ಇದೆ ಎಂಚನ ಆಲ್ಬು ಮಲ್ಲೆ ಜದ್ದು ಪಿರೋಜಿ ಬಸ್ ಬೋರ್ಡ್ ಅದೇ ಸತ್ಯ ಅದೇ 45 ಕಿಲೋಮೀಟರ್ ಫ್ರೀ ಆಯ್ಬೇಕು ಜದ್ದು ಪಿರೋಡ್ ಬಸ್ ಬೋರ್ಡ್ ಅತ್ತ ಹತ್ತು ನಾನು ಅದೇ ಬಸ್ ಬೋರ್ಡ್ ಅದೇ ಹತ್ತು ನಾನು ಮುಲ್ತುಡ್ದು ತೊಗೊಟ್ಟಿಗೆ 5 ಕಿಲೋಮೀಟರ್ ಉಂಟು 15 ಕಿಲೋಮೀಟರ್ ಆ 15 ಕಿಲೋಮೀಟರ್ ಬಕ್ಕ ನಮಕ್ ಬಕ್ಕಲ ಮುಪ್ಪು ಉಂಡ ದೈಂದ ಅನ್ಪನು ತದ ಅನ್ಪನು ಪೂರ ಚರ್ಚೆಲ್ ಉಂಡು ದಯಬಂದ ನಿಗ್ಲಿ ಇತ್ತೆ ಮನಿತಿ ಜಾಡಲ್ಲ ಎಲ್ಲ ನಂಗೆ ಚರ್ಚೆ ಉಂಡು ಯಾನ್ ದಯಬಂದೆ ಬಂದ 45 ಕಿಲೋಮೀಟರ್ ಫ್ರೀ ಕೊರ್ಪೇರು ಇತ್ತ ಅರೆಕಲದ ಈ ಸ್ಟಾಪ್ ಜತ್ತನು ಹಿರಗೆ ಕುಂದಾಪುರಗೆ 80 ಕಿಲೋಮೀಟರ್ ಮುಲ್ತುಡ್ದು 45 ಕಿಲೋಮೀಟರ್ ಫ್ರೀ ಅಡೆಗೆ ಹಕ್ಕಲು ಪಾಯಿಂಟ್ ಮಾಡುವೆ ಆ 45 ಬೊಕ್ಕ ಇರೆಗೆ ಓಡಿ ಸ್ಟಾಪ್ ಉಂಡು ಅಡೆ ಮುಟ್ಟ ಏತ್ KSRTC ಚಾರ್ಜ್ ಉಂಡ ಇನ್ಕಂಡು ಕೊರೋಡು ಟಿಕೆಟ್ ದೆಪ್ಪೊಡಿ
ಮದಾನೆ ದೆಪ್ಪೋಡು ದೆತ್ತದ ಆನಿದ ದಿನದ ಮುಗಿಂಡು ಬೊಕ್ಕ ಮನದಾನಿ ಬೋಲ್ ಅಂಚನೆ 15 ಕಿಲೋಮೀಟರ್ ವ್ಯಾಪ್ತಿಗೆ ಬತ್ತ ಬೊಕ್ಕ 30 ಕಿಲೋಮೀಟರ್ ಊರಿ ಉಂಡು ಈ ಅಲ್ಪ ಇರ್ನ ಬೇರೆ ಪೂರ ಮಲ್ತದ ವಾಪಸ್ ಇದೆ 30 ಬರೋಲಿ ಪಿರವರೊಲ್ಲಿ KSRTC ಬಸ್ ಅದು ಪಿರವರೊಲ್ಲಿ ಇದೆ 15 ಕಿಲೋಮೀಟರ್ 30 ಅಡೆಗೆ 30 ಆಯ್ನಿ ಪಿರವರ ಬಾಂಡ ಮನಸ್ಸಿತ್ತಿಂದ ಪಿರಬೋಲಿ ಅವರ ಅಲ್ಲ ಫ್ರೀನ್ ಬಂಡದು ಅಲ್ಲ ಪೋಡೊಂದಿತ್ತು ಎಲ್ಲ ಪೋಪುಜೇರಂಚ ಪಿರಬೋಲಿ ಒಟ್ಟು 45 ಕಿಲೋಮೀಟರ್ ಫ್ರೀ ತಿಕ್ಕುಂಡು ಆನ ಫ್ರೀ ತಿಕ್ಕಿನ ಬಂಡದು ನೇತ ನಡುಟು ಚರ್ಚೆಲ್ ಬರೋಂಡು ಇದು ಏರಾವರಿ ಕಾಡ ಬಿದಣ್ಣಗಂದು ಫ್ರೀ ಆತ 45 ಕಿಲೋಮೀಟರ್ ಪಂಡದ ಕಾಸ್ಪಾತ್ ಒಂದು ಹೋಯ್ಜೆಂದ ಅಂಡ ಅಲ್ಪ ಹೆಚ್ಚು ಕಡಿಮೆ ಅಂಡ ಕಾಸು ಓಡುಗಿ ಸೆಟ್ ಫ್ರೀ ಬಂಡದೆ ಒಂದು ವೇಳೆ ಬಸ್ ತಿಕ್ಕಿಜಿ ಅದು ನಾನು ಅರ್ಧೋಡು ಸ್ವಲ್ಪ ಅಂಡಲು ನಮ್ಮ ಬೇತೆ ಎಕ್ಸ್ಟ್ರಾ ಪಾರ ತಿಕ್ಕು 2 ಕಿಲೋಮೀಟರ್ 45 1 ಕಿಲೋಮೀಟರ್ ಇಂಚಾಂಡ ತಿಕ್ಕುಜಿ ಅಂಚಾದ ಈ ಒಂಜಿ ಜಾಗ್ರತೆ ಎಲ್ಲದೇ ನೋಡು ಆಕ್ಳು ಕಾರ್ಡ್ ಕೊರ್ಪೇರು ಮೂಜಿ ತಿಂಗೋಲು ಹೊರ ಕಾರ್ಡ್ ಇಶ್ಯೂ ಮಲ್ತೇಡ ಮೂಜಿ ತಿಂಗೋಲು ಬಕ್ಕ ಪಿರ ಐನ ರಿನ್ಯೂವಲ್ ಮಲ್ಪೋಡು ರಿನ್ಯೂವಲ್ ಇಯರ್ ನಮನೆ ಮಲ್ತ ನೋಡು ಅತ್ತಂದ ಆಕ್ಳು ಮಲ್ಪೇರು ಆಟೋಮೆಟಿಕ್ ಆದೈತೆ ಸ್ಟಾರ್ಟಿಂಗ್ ಸ್ಟೇಜ್ ರೇಜಿನ ಮಲ್ಪ ಅಂಚನೆ ಮಲ್ಪೇರು ಐಕೆ ದಾಲ ತೊಂದರೆ ಒಟ್ಟು 45 ಕಿಲೋಮೀಟರ್ ಫ್ರೀ ಕೊರ್ಪುನಂಚಿನ ಸರ್ಕಾರದ ಯೋಜನೆ ಐನು ನಾವು ಬೇಗ ದೇತ ನೋಡುದ ಬೇಗ ಒಂಚೂರು ನಮ್ಮ ಎನ್ರೋಲ್ ಮಲ್ಪೋಡು ಬೇಗ ಮಲ್ತು ನೋಡು ಇಜಿಂದ ನಂಗೆ ತೊಂದರೆ ಆಪನು ಐದು ಪಕ್ಕ ಈ KSRTCಗೆ ಸಂಬಂಧಪಟ್ಟದ DCA ಬರ್ಪೇರು ಅವಾಗ ಬನ್ನಗ ನಿಖ ಅರಡಲ ಕೆಲವೊಂದು ಸಂಗತಿಲಿ ಏನು ಕೇಳಲಿ ಆ ಪನ್ಪೇರು ಎಂಕ್ ಬಾರಿಗೆ ಖುಷಿದ ಸಂಗತಿ ಬಂದ ನಮ್ಮೈತೆ ಅಸೆಗೋಲಿಡಿ ಎಲ್ಲ ಸೋಮವಾರ ಅಸೆಗೋಲಿಡಿ ಹಾಪನು ಮುರನೆ ಎಂಕ್ಲು ಬಾಲಕೃಷ್ಣ ಮಂದಿರ ಕುಂಪರಡು ಮಲ್ತ ಸರ್ಕಾರದ ಸವಲತ್ತು ಬತ್ತನಲ್ಲಿ ನಮ್ಮ ದೆತ್ತೊಂದು ಆವಡು ಇನಿ ಮುಲ್ಪ ಬೇತಪೂರ ಆಯುಷ್ಮಾನದ ಆಭಾ ಕಾರ್ಡ್ದ ಅದೇ ಅವು ರಿಜಿಸ್ಟ್ರೇಷನ್ ಮಲ್ಪ ನಾನು ಆಯುಷ್ಮಾನದ ಕೆಲವೊಂದು ಸಂಗತಿಲಿ ನಮ್ಮ ತೆರೆಯುವ ಸಂಗತಿ ಉಂಟು ಮಸ್ತ್ ಜನತ ತರಟಿ ಆಯುಷ್ಮಾನ್ದ ಸಂಗತಿ ಹೆಂಚೊಪ್ಪನ ಬಂದ ಫ್ರೀಯಿಂದ ಬಂತೇರು ಮಾರ್ರೆ ಆಯುಷ್ಮಾನ್ ಮೋದಿ ಅದನ್ನ ಬಿಜೆಪಿದೆ ಸತೀಶ್ ಕುಂಪಲ ಫ್ರೀಯಿಂದ ಬಂತೇರು ನನ್ನ ವಿಷಯದಾದ ಬಂದ ಅಲ್ಪ ಪೋದಾಯ ಬಗ್ಗೆ ಕತೆ ಬೇತೇನೆ KSRTC DCA ಬಂದ ಅಲ್ಪ ಕತೆ ಬೇತೇನೆ ಅಂತ ಬಂದ್ಪೇರ್ಕೆ ಆಯುಷ್ಮಾನ್ದ ನಿಕ್ಲೆ ಪೂರ ಅನುಭವ ಅದುಪ್ಪು ಅದೇ ಭಾಸ್ಕರಣ್ಣ ಆಯುಷ್ಮಾನದ ನಿಕ್ಲೆಗೆ ಅನುಭವ ಅದುಪ್ಪು ಅಲ್ಪ ಪೋದಾಯ ಬಗ್ಗೆ ಆಯುಷ್ಮಾನ್ ಕಾರ್ಡ್ ಉಂಡು ಪಂಡಲ ಫ್ರೀ ಕೊರ್ಪುಜೆ ಆಯುಷ್ಮಾನ್ ರಡ್ಡು ಸಂಗತಿಲೇನು ಬಾರಿ ನಮ್ಮ ಗಂಭೀರವಾದ ದೇತು ನೋಡು ಒಂಜಿದಾದ ಬಂಡ ಟೆಸ್ಟ್ ಮಲ್ಪೆರೆಗೆ ಕಾಸು ದೇತನೋರು ಅದೇ ದೇತನೋರ ಇದ್ದಾರ ನಿಕ್ಲು ಪಾತ್ರರ್ಲೆ ದೇತನೋರ ಇದ್ದಾರ ದೇತನ ಸರಿಯಾ ತಪ್ಪ ಟೆಸ್ಟ್ಗೆ ಕಾಸು ದೇತವನ್ನ ಸರಿಯಾ ಎಂದು ಆಯುಷ್ಮಾನ್ ಫ್ರೀ ಪಂಡಿದ ಆಯ್ಬಕ್ಕ ಟೆಸ್ಟ್ಗೆ ಕಾಸು ದೇತವನ್ನ ಸರಿಯಾ ತಪ್ಪ ಬರ್ಲಿ ಕೋಲಾರ ಗಂಗು ಆ ಜನ ಫ್ರೀ ಡೇ ಪುಣ್ಯ ಬಲ್ಲ ಸರಿ ಇರ್ ಪನ್ನ ಸರಿ 6 ಪನ್ನ ಸರಿಯಾ ತಪ್ಪ ಬರ್ಲೆ 6 ಪನ್ನ ಸರಿಯಾತ ಅಣ್ಣ ಯಾನು ನರೇಂದ್ರ ಮೋದಿ ಆರ್ಯ ನಮ್ಮದು ಮಾತಾಡಿದ್ಲು ಹುಷಾರಿಲ್ಲ ಆರು ದಾಯ ಮಲ್ತಿದ್ದೇರು ಬಂದ ಕೇಳಲೆ ಶ್ರೀಧರನ 6 ದಾಯ ಮಲ್ತಿದ್ದೇರು ಬಂದ ನೇನು ಗಂಭೀರವಾದ ಕೇಳಲೆ ದುಂಬು ವಾಜಪೇಯಿ ಆರೋಗ್ಯ ಶ್ರೀ ಯೋಜನೆ ಅಂತ ಒಂದು ಕ್ಯಾನ್ಸರ್ ಬಗ್ಗೆ ಹೃದಯಕ್ಕೆ ಸಂಬಂಧಪಟ್ಟ ಯೋಜನೆ ಇತ್ತು 2 ಲಕ್ಷ ಫ್ರೀ ಇತ್ತನದೇ ಆ ಸಂದರ್ಭ ಡಾಕ್ಟರ್ ಈ ಆಸ್ಪತ್ರೆದಾಗ ಪೂರ ಅಲ್ಪ ಮಲ್ಪ ಪೂರ ಕ್ಯಾಂಪ್ ಮಲ್ತೊಂದಿತ್ತೇರು ಅದೇ ಕ್ಯಾಂಪ್ ಮಲ್ತದೆ ಎನ್ನನೇ ಅನುಭವಕ್ಕೆ ಇಲ್ಲ ಎಂಕ್ಲ ಊರದ ಒಂದು 10 ಜನ ಅನ್ಕೊಂಡು ಒಮ್ಮೆ ಗರ್ಜೆ ಪುಡ ಆಕುಲ್ ಪಂಡೇರು ಸಸ್ಯ ಹೊರ ಬತ್ತದ ತೂಲ ಮಾರೆ ಎಂಕ್ಲೆಗೆ ಈರ್ತೆಡತ್ತಿಗೆಲ್ಲ ಬೇನೆಲ್ಲ ಕೆಜಿ ಹೆಂಚಿನ ಪನ್ಪೇರನ್ನು ಗೊತ್ತಾ ಬುಜಿ ಪೂರ ಕಿರಿಕಿರಿ ಉಂಡು ಅಂಚೆ ಯಾನು ಪೋಯ ಎಂಗ್ಲ ಮಂದಿರ ಪೂಜೆ ಮಲ್ಪನಾರು ಒಂದು ವಿಶ್ವನಾಥನ್ ಎಂದು ಲಾರ್ ಪಂಡೇರು ಎಂಕ ಆದ ಪೇರು ಇಜ್ಜಿ ಮಾರ ಬೇರೆ ಪನ್ಪೇರು ಎಂಕ ಆಟದ ಪ್ರಾಬ್ಲಮ್ ಉಂಡು ಯಾನ್ ಪಂಡೆ ನೀರು ಡಾಕ್ಟರ್ ಪಲ್ಲೆಗನೇ ಮಲ್ಪೋಡು ಯಾನ್ ಪಲ್ಲೆಕ್ಕ ಮಲ್ಪೇರು ಆಪುಜಿ ಎಲ್ಲ ಆರೋಗ್ಯದಲ್ಲ ತೊಂದರೆ ಅಂಡ ದಯಗೆ ಬಂಡ ಆ ಸಂದರ್ಭ ದಿನ ಅಂತೊಂದಿತ್ತೇರು ಬಂಡ ಕ್ಯಾಂಪ್ ಮಲ್ತದೆ ಫ್ರೀ ಆತ ಪೂರ ಫ್ರೀಗೆ ಬಿಲ್ಲು ಮಲ್ತೊಂದಿತ್ತೇರು ಬಂದ್ಬನೆ ಅನ್ನ ಅಲ್ಪ ಹೆಂಚಿನ ಮಲ್ತೊಂದಿತ್ತೇರು ಗೊತ್ತಿಜ್ಜಿ ಪೂರ ತಿಗ್ನಗ್ಲೇನು ಪೂರ ಕೊನೋದು ಕ್ಯಾಂಪ್ಗೆ ಪಾಡ್ದು ಅಂಚ ಪೂರ ಆವೊಂದಿತ್ತುಡು ಆ ಸಂದರ್ಭ ಐಕ್ ಮೋದಿದಾದ ಆಲೋಚನೆ ಮಲ್ತೇರು ಬಂಡ ಈ ಟೆಸ್ಟ್ನ ಕಾಸು ಕೊರ್ದು ಮಲ್ತಂದ ದೊಡ್ಡ ಉಪಯೋಗ ಆಪನು ಟೆಸ್ಟ್ನ ಆ ಸೀಕಿತ್ತಿನ ಮಾತ್ರ ಆ ಟೆಸ್ಟ್ ಮಲ್ಪೆ ಗೊತ್ತಾನೆ ಈಚಿನ ನಮ್ಮ ನೂತನ ಅಲ್ಪ ಕೋಟಿ ಜನ ಹೋದು ಟೆಸ್ಟ್ ಮಲ್ಪೇರು ಧರ್ಮಗತ ಪೂರ ಮಲ್ಪಗ ಕ್ಯೂ ಅಂತೀರು ಟೆಸ್ಟ್ ಈ ಆಯುಷ್ಮಾನ್ ಟೆಸ್ಟ್ಗೆ ಕಾಸು ದೀನೇದು ದಾತ್ರ ಏರ್ಲ ಹೋದು ಟೆಸ್ಟ್ ಮಲ್ಪುಜೇರ ಧರ್ಮೋಗ ಹಿಂಗ ಸೀಕ್ ಒಯ್ದು ರಾಯ ರೆಡಿ ಇಲ್ಲೇನ ಧರ್ಮಗಾನ ಮಾತ್ರ ಹೆಚ್ಚಿನ ಬರ್ಚಿನ್ ನಮ ಮಲ್ಪ ಅಂದತ್ತೆ
ಒಟ್ಟು ಇಂಚಿತ್ತಿನ ದುರುಪಯೋಗ ಯಾರ ಬಲ್ಲಿ ಬಂದ್ಬಿಡ ಕಾರಣಕ್ಕೋಸ್ಕರ ಆ ಟೆಸ್ಟ್ ಮಲ್ಪೋಡು ಇದು ಉದಾಹರಣೆಗೆ ಆಟಕ್ಕೆ ಸಂಬಂಧಪಟ್ಟ ಟೆಸ್ಟ್ ಇತ್ತನ ಇನ್ನೇ ಅದೇ ಮಲ್ಪೇರು ಅದನ್ನ ಕಣ್ಣಿಗೆ ಸಂಬಂಧಪಟ್ಟದ ಇತ್ತನ ಕಣ್ಣಿಗೆ ಸಂಬಂಧಪಟ್ಟನದೇ ಮಲ್ಪೇರು ಆ ಕಾರಣಕ್ಕೋಸ್ಕರ ಟೆಸ್ಟ್ ದಿದ್ದೀನಿ ಆಯ್ತು ಬಕ್ಕ ಟ್ಯಾಬ್ಲೆಟ್ಗೆ ಕಾಸು ದಿತ್ತನ ಇದ್ದಾರೆ ಮಲ್ಲಿ ಇಂಜೆಕ್ಷನ್ಗೆ ಟ್ಯಾಬ್ಲೆಟ್ ಪೂರ ಆಯುಷ್ಮಾನ್ ಗಂಗು ಕೆಲ್ಲೆ ನಮ್ಮ ಟ್ರೀಟ್ಮೆಂಟ್ ಸರ್ಜರಿ ಪೂರ ಆಯ್ ಬಕ್ಕ ಟ್ಯಾಬ್ಲೆಟ್ಗೆ ಇಂಜೆಕ್ಷನ್ಗೆ ಪೂರ ಕಾಸು ದಿತ್ತನ ಇದ್ದಾರ ಫ್ರೀ ಕೊಡ್ಬೇರ ಅನುಭವ ಇತ್ತನ ಹಾಕಲ್ವಲ್ಲೇ ಓದಿತ್ತನ ಬೇತನೇರ ಎಂಚಿನಲ್ಲ ಟ್ಯಾಬ್ಲೆಟ್ ಪೂರ ಎಕ್ದಮ್ ಫ್ರೀ ಕೊಡ್ಬೇರ ಬಂದೆ ಕೊಡ್ಬೇರ ಏ ಪಡ್ದೋಗ್ಬೇಕಲ್ಲ ಶುರು ಅಂತೀನಿ ಟ್ಯಾಬ್ಲೆಟ್ ಪೂರ ಫ್ರೀ ಕೊಡ್ಬೇರ ಸರ್ಕಾರಿ ಆಸ್ಪತ್ರೆ ಹತ್ತಂದು ಪ್ರೈವೇಟ್ ಬನ್ನಿ ಕೊರ್ಪೇರ ಪ್ರೈವೇಟ್ ಹೆಂಗ ಗೊತ್ತಿದ್ರ ಮಟ್ಟು ಕೊರ್ಪುಜೇರ್ ದಾಯ ಕೊರ್ಪುಜೇರ್ ಬಂದ ಅಕಸ್ಮಾತ್ ಫ್ರೀ ಅಂದ್ ನಾನು 1 ಇಂಜೆಕ್ಷನ್ ನಾನು 4 ಇಂಜೆಕ್ಷನ್ ಬರೆಯಡ 1 ಟ್ಯಾಬ್ಲೆಟ್ ದಾಡೆ 10 ಟ್ಯಾಬ್ಲೆಟ್ ಬರೆಯಡ ಈ ಪೂರ ತೊಂದರೆಯಲ್ಲಿ ಸರ್ಕಾರಕ್ಕೆ ವ್ಯತ್ಯಾಸ ಬಲ್ಲಿ ಬಂದ ಕಾರಣಕ್ಕೋಸ್ಕರ ಈ ಒಂಜಿ ಅವೇರ್ನೆಸ್ಗೋಸ್ಕರ ಈ ರಡ್ಡು ಸಂಗತಿಲೆಲ್ಲ ಮಲ್ದೇರು ನನೊಂಜಿ ಮಾತೇರ್ನಲ್ಲಿ ನಿರೀಕ್ಷೆ ಪೂರ ನಿಟ್ಟಿಡೆ ಪೋದು ಸರ್ಜರಿ ಆಡೋದು ಅಲ್ಪ ಪ್ರತಿಭೆ ಪುರುಲ್ಲಿರತ್ತ ಟೆಸ್ಟ್ ಪ್ರತಿಭಾತ ಮಲ್ಪುನು ಅಲ್ಪ ಅದ ಪ್ರತಿಭಾ ಅಂಚ ಅದು ನಿಟ್ಟೆಗೆ ಉದಾಹರಣೆಗೆ ಮಲ್ಪುನು ಪ್ರತಿಭಾ ಪ್ರೈವೇಟ್ ಆಸ್ಪತ್ರೆ ನಂಗೆ ಕೈ ತಲಿತಿಗೆ ಪೋಯಿನ್ ಅಂಚ ಮಲ್ಪರೆ ಆಪುಜಿ ನಮ್ಮ ವೆಲ್ನಾಕ್ ಹಾಸ್ಪಿಟಲ್ ಅದನ್ನ ಸರ್ಕಾರಿ ಹಾಸ್ಪಿಟಲ್ ವಾನಮನಿದ ಟ್ರೀಟ್ಮೆಂಟ್ ಕೊರ್ಪುರಂಚಿನ ಅಲ್ಪ ಅವೈಲೇಬಲ್ ಟ್ರೀಟ್ಮೆಂಟ್ಸ್ ಉಂಡ ಐನು ಬುಡ್ದು ಮಾತ್ರ ಬೇರೆ ಆಸ್ಪತ್ರೆಗೆ ರೆಫರೆನ್ಸ್ ಲೆಟ್ ಕೊರ್ಪೇರು ಹೊರತು ಆ ಕಾರಣಗಳ ನನ್ನ ಮಿತ್ತಿಗೆ ವೆಲ್ನಾಕ್ ಬುಡ್ದು ಬೇತೆ ಮೇಗೆ ಕೊರ್ಪುಜೇರು ಮಸ್ತ್ ಜನ ಇಂಗ್ಲೆಗ್ಲ ಫೋನ್ ಮಲ್ಪೇರು ಇಂಪ್ಲೆನ್ಸ್ ಮಲ್ಪ್ಲೆ ಅದೇ ಪ್ರಸಾದ್ ಇಂಪ್ಲೆನ್ಸ್ ಮಲ್ಪ್ಲೆ ಅಂತ ಅನ್ಪೇರು ಆಪುಜಿ ಇತ್ತೆ ಸತ್ಯ ಬಂಡ ಇತ್ತೆ ಆಪುಜಿ ದಯ ಬಂಡ ಪೂರಲ ಅವು ವೆಲ್ಲಾ ಕಡೆ ತಿಕ್ಕುರೇನು ವೆಲ್ಲಾ ಕಡೆ ಮಲ್ಪೋಡು ಓಕೆ ಕೆಲವು ಸಾರಿ ಎಂಕ್ಲೆಗ್ಲ ತಕರಾರು ಆಪು ದಯ ಬಂದ ನಮ್ಮನೆ ಒಂಜಿ ಜನ ಈರಿಂದೆ ಮರ ಎನ್ನ ವೆಲ್ಲಾ ಕಡೆ ಮಲ್ಪೋಡು ಬಂದ್ಪೇರು ಈರ್ವರ ನಿಟ್ಟೆ ಕೊಂಚ ಲೆಟ್ಟರ್ ಎತ್ತುಕೊಲ್ಲೆ ಬಂದ ಆಪುಜಿ ಬಂದ ಎಂಜಿನ ದಯ ಬಂದ ಆಪ ಬೊಕ್ಕ ನೆಕ್ಸ್ಟ್ ಕಾಲೇಜಿನ ಬರ್ಪೇರು ಬಂದ ಬಂದ್ಪುನಾಯ್ ನಿಗ್ಲೇಪುರ ಮಲವಲ್ಲ ಆಸ್ಪತ್ರೆ ಆಡಿ ಎಂಕ್ಲಿ ಮಾತ್ರ ಪೂರ ವೆಲ್ಲಾ ಕಡೆ ಮಲ್ಪೋಡು ಇಂಚಿತ್ತಿನೆಲ್ಲ ಭಾವನೆಯಲ್ಲಿ ಬರ್ಬೋದು ಅವು ನಿಯಮಾವಳಿ ಐನು ಎಂಕುಲ್ದಾಲ ತಿದ್ದರೆ ಮಲ್ಪರೆ ಆಪುಜಿ ತಿದ್ದುಪಡಿ ಮಲ್ಪರೆ ಆಪುಜಿ ಆ ಕಾರಣಕ್ಕೋಸ್ಕರ ಈ ಆಯುಷ್ಮಾನ್ ನಂಗೆ ಮಸ್ತ್ ಎಡ್ಡೆ ಆಪನು ಇನ್ನು ಏತಾ ಜನ ನೇರದಾದ್ರ ಎಡ್ಡೆ ಆತಿನಕ್ಲು ನಿನ್ನೆ ಈ ಒಂಜಿ ಕಾರ್ಡ್ ಇತ್ತು ನೇರದಾದ್ರ ಟ್ರೀಟ್ಮೆಂಟ್ ದೇತನಕ್ಲು ಐತ ನಿಯಮಾವಳಿಗೆ ನಮ್ಮ ಬದ್ದರೆ ಅದು ಕೊಡು ಕೆಲವು ಸರಿ ನಂಗೆ ಅದು ಆಲ ತೆರಿವನ್ನ ಪ್ರಯತ್ನನೇ ಮಲ್ಪುಜ ಏತ ಯಾನೇ ಪನ್ನ ಪೂರೆಲ್ಲ ಫೈನಲ್ ಆಗ್ತದೆ ನಲ್ಲ ಮಸ್ತ್ ಸಂಗತಿಲು ನೇಟು ಬೇರೆ ಬೇರೆ ವಿಷಯಾಲು ಪೂರ ಉಂಡು ಆ ಪೂರ ಸಂಗತಿಲೆಲ್ಲ ತೆರೆಯುವಂದು ನಮ್ಮ ದುಂಬುಬೋಪನಂಚಿನ ಪ್ರಯತ್ನ ಮಲ್ತನ್ನ ಮಾತ್ರ ಐತ ಪ್ರಯೋಜನ ತೆಗೆದು ಐಕೋಸ್ಕರ ಇಂಚಿತ್ತಿನ ನೇಟು ನಮ್ಮ ಮಸ್ತ್ ಜನ ಭಾಗವಹಿಸಿದು ನೇಟು ಬರ್ಪುನ ಸಾಧಕ ಬಾಧಕಲೇನು ಪೂರಕ್ಕೆ ನೋಡು ಅಂಜಿ ಸಾಮಾನ್ಯವಾದ ಅಂಗನವಾಡಿ ಕಾರ್ಯಕರ್ತರು ಆಶಾ ವರ್ಕರ್ ನಕಲು ಮುಗ್ಲು ಪೂರ ಎಡ್ಡೆ ಕೆಲಸ ಮಲ್ಪೇರು ಇತ್ತು ಗ್ರೌಂಡ್ ಲೆವೆಲ್ ಎಡ್ಡೆ ಕೆಲಸ ಮಲ್ಪೇರು ಆಡ ಕೆಲವು ಸರಿ ಜನಕಲೆಗಳು ಅಕಲ್ ಬಂದ್ಪುನಲ್ಲ ರಾಂಗ್ ಇನ್ಫಾರ್ಮೇಶನ್ ಲೆಕ್ಕನೆ ಹಾಪನು ಕೆಲವರು ಸಹ ತಪ್ಪು ಕಂಡುಪೇರು ಆಡ ಮ್ಯಾಕ್ಸಿಮಮ್ ಪೂರ ಎಡ್ಡೆ ರೀತಿಯ ಕೆಲಸ ಮಲ್ಪೇರೆ ಅಕಲ್ ಪ್ರಯತ್ನ ಮಲ್ಪೇರು ಐನು ಪೂರ ನಮ್ಮ ಮಸ್ತ್ ಸಂಘದಲ್ಲಿ ಅಂಚಿನ ಪ್ರಯತ್ನ ಮಲ್ಪೋಡು ಇನಿ ವೋಟರ್ ಲಿಸ್ಟ್ಗೆ ಸೇರ್ಪಡೆ ಮಲ್ಪುನ ವಿಷಯ ಎಲ್ಲ ಪಂಚಾಯತ್ ಸಂಘದಲ್ಲಿ ತೆರೆಯುವ ಅವಶ್ಯಕತೆ ಉಂಟು ವೋಟರ್ ಲಿಸ್ಟ್ ಒಂಜಿ ಕಾಲ ಇತ್ತನು ಯಾನ ಪಂಚಾಯತ್ ಓಟು ಕುಂತನ ಸಂದರ್ಭ ಪೂರ ಓಟು ಸೇರ್ಸಲೇ ಬಂಡ ಆಗ್ಲ ಒಂಜೆ ಜನಗಳ ತಲೆಟ್ಟು ಬರ್ಪುನು ನಾನು ಓಟು ಬರ್ಪುನ್ ತೋಜೋಡು ಬ್ಯಾಗೋಸ್ಕರ ತೋಜೋಡು ಅವು ಹತ್ತು ನಿಜವಾದ ಇನ್ನಿತುಲ ಇನಿ ವೋಟರ್ ಲಿಸ್ಟ್ 2 ಇಜ್ಜಿ ವೋಟರ್ ಐಡಿ 2 ಇಜ್ಜಿ ಹಾಗೆ ಪಾಸ್ಪೋರ್ಟ್ ಹಾಕುಜಿ ಹಾಗೆ ಬೇತೆ ಬೇತೆ ಕೆಲಸ ಕಾರ್ಯಗಳಿಗೆ ಬ್ಯಾಂಕ್ ಐಕ್ ನೇಕ್ ಪೂರ ಬೋನಾಗ ಅವು ಬೋಡೆ ಇತ್ತೆ ಆಧಾರ್ ಲಿಂಕ್ ಮಲ್ಪೋಡು ಬೈದನು ಏತು ಜನ ಲಿಂಕ್ ಮಲ್ದಾರ ಮುಲ್ಪ ಆಧಾರ್ ಲಿಂಕ್ ಮಲ್ತಾರ ಮಲ್ಪಂದ నాకు ಮಜ್ಜನ ಉಲ್ಲಾರ ಅದೇ ಆಧಾರ್ ಲಿಂಕ್ ಮಲ್ಪೋಡು ನಮ್ಮ ಆಧಾರ್ ಲಿಂಕ್ ಮಲ್ತಿಜಿಂದ ನಂಗೆ ದುಂಬಾಗ ತೊಂದರೆನೆ ನಂಗೆ ನನ್ನ ನೆಕ್ಸ್ಟ್ಗೆ ಈತ ಒಂಜಿ ನೆನಪುದಿಲ್ಲ ದುಂಬುದ ಕಾಲಡ್ ಒಂಜಿ 5,000 ರೂಪಾಯಿ ಕಾಸ್ಟ್ ಎರೆಗಾಲ ಕೊರಡು ಚಕ್ಕಡ್ ಕೊರಡಿತ್ತನ ಚಕ್ಕಡ್ ಸೈನ್ ಪಾಡ್ದು ಆ ಆಫೀಸರ್ 2 ಸರಿ ತೂದು ಎಲ್ಲ ಬ್ಯಾಂಕ್ ಇತ್ತಿನ ಹಾಕ್ಲೆ ಗೊತ್ತುಂಡು ಪೂರ ಸೈನ್ ನೂದು ಸರಿ ಮಿತ್ತು ತಿತ್ತು ಪೂರ ತುಯ್ಯರುಂಡು ಬೇರೆ ನಾನು ಇನಿ ಅವು ಅಗತ್ಯ ಉಂಡ ಮಲ್ಲೆ ಇನಿ ಅಗತ್ಯ ಉಂಡ ಸೈನ್ ಅಗತ್ಯ ಉಂಡ
ಸೈನ್ ಅಗತ್ಯನೇ ಇಜ್ಜಿ ಒಂಜಿ ಸೆಕೆಂಡ್ ಮುಲ್ಪ ಮೊಬೈಲ್ ಒತ್ತಿದ್ರೆ ಅವಕ್ಕ ಬೋದಾನು ಏತೇತು ಕಾಸಲ ಐಗಬೋದಾನು ಆ ಸೈನದ ಅವಶ್ಯಕತೆನೇ ಇಜ್ಜಿ ಸೈನೇ ಇಜ್ಜ ಅಂದೆ ಪೂರ ಆನ್ಲೈನ್ ಆಪುನ ಅಂಚ ಮಾಡಿದ ಪೂರಲ ಮುಗಿದು ನಂದತ್ತು ಮಸ್ತ್ ಜನತ ಸೈನದ ಆಧಾರದ ಮಿತ್ತೆ ವ್ಯವಹಾರ ನಡಪುರಂಚಿನ ಸಂಗತಿಯಲ್ಲಿ ಇತ್ತೆಲ್ಲ ನಡಪು ನಾನು ದುಂಬಾಗ ಅವು ಖಂಡಿತ ಕಮ್ಮಿ ಆಪುನು ಆ ಕಾರಣಕ್ಕೋಸ್ಕರ ಆಧಾರ್ ಲಿಂಕ್ ಮಲ್ಪೊಡಿ ವೋಟರ್ ಸೇರ್ಪಡೆಗೆ ದಾಯಿಗೆ ಒತ್ತಾಯ ಮಲ್ಪನೆ ಬಂದ ನಮ್ಮ ಇದು ಪೂರ ಪಾತಿರುವ ನಂಗೆ ಸವಲತ್ತು ಬೇದ ಸಂಗತಿ ನಂಗೆ ಸುಲಭವಾದ ತಿಕ್ಕೋಡು ನಮ್ಮ ಯೋಚನೆ ಅನ್ಪೋಡು ವೋಟರ್ ID ಬಾರಿ ಅಗತ್ಯ ಓಟು ಪಾಡ್ನಲ್ಲ ಅತಿ ಅಗತ್ಯ ಒಂಜಿ ರಾಜಕೀಯ ಕಾರಣಕ್ಕೋಸ್ಕರ ನಿನ್ನೆ ಹಚ್ಚಿ ನಾನು BJP ದಾಯ ಪಂಪೆ ಅಂತ ಯೋಚನೆ ಮಲ್ಪೊಚ್ಚಿ ನಮ್ಮ ಮಲ್ಪುಜ ಆಕಳು ಪೂರ ಲೋಡ್ ಗಟ್ಟಲೆ ಮಲ್ಪೇರು ಒಂಜಿ ಇಲ್ಲದ 10-15 ಇತ್ತಿನಗಳು ಪೂರ ಮಲ್ಪೇರು ನಮ್ಮ ಉದಾಸೀನ ನಮ್ಮ ಮಲ್ಪುಜ ನಮ್ಮ ಇನ್ನು ಮಲ್ಪುನ ಅಂಚಿನ ಪ್ರಯತ್ನ ವೋಟರ್ ID ಲಿಂಕ್ ಮಲ್ಪುನ ವೋಟರ್ ಸೇರ್ಪಡೆ ಮಲ್ಪುನ ಡಿಲಿಷನ್ ಮಲ್ಪುನ ಇನ್ನು ಪೂರ ಪಾರದರ್ಶಕವಾದ ಮಲ್ಪುನಂಚಿನ ಅವಶ್ಯಕತೆ ಉಂಟು ಇನ್ನು ಊರುಡು ಮಸ್ತ್ ಜನ ಪ್ರಾಯದಕ್ಲೆಗೆ ವೃದ್ಧಾಪ್ಯ ಯೋಜನೆಯನ್ನು ತಿಗುದುಪ್ಪುಜಿ ಅಕ್ಲೆಗೆ ವೃದ್ಧಾಪ್ಯ ಯೋಜನೆಯನ್ನು ಕೊರ್ಪುನಂಚಿನ ಪ್ರಯತ್ನ ನಮ್ಮ ಮಾತೆಲ್ಲ ಪ್ರಯತ್ನ ಮಲ್ಪೋಡು ಈತ ಪೂರ ಮಸ್ತ್ ಸಂಗತಿಲುಂಡು ಗೊತ್ತಿತ್ತು ನಕ್ಲ ಕೇಂದ್ರ ಇನ್ ಮಲ್ಪುನಂಚಿನ ಪ್ರಯತ್ನ ನಮ್ಮ ಮಾತೆಲ್ಲ ಮಲ್ಪೋಡು ಒಂದು ಎಡ್ಡೆ ಕಾರ್ಯಕ್ರಮ ಒಂಜಿ ದಿನ ಆಲಾಂಡಲ ಮಲ್ಲೆಜ್ಜಿ ನಮ್ಮ ಜೀವನ ಪರ್ಯಂತ ಓವಾಲ ನೆನಪಿನಂಚಿನ ಸಂಗತಿ ಲಾಭ ನಿಂತ ನೇಟ್ ಇನಿ ಅಕುಲು ಇನ್ನೇನು ಪೂರ ಫೀಡ್ ನಿಕುಲೇಟ ಫೀಡ್ ಮಲ್ಪುನು ಆವ ಕಾಲದ ನಿಕುಲ ಫೀಡ್ ಮಲ್ಪು ನಿಕ್ಲು ಓಪುರ ಪೂರ ಮಲ್ಪಾರ ಅದೇ ಏಷಾಮ್ ಕಾರ್ಡ್ದ ಪೂರ ಮಲ್ಪೇರು ಧರ್ಮಸ್ಥಳ ಯೋಜನೆದ ಮುಖಾಂತರನ ಇನಿ ಧರ್ಮಸ್ಥಳ ಯೋಜನೆದ ಒಂದು ಪಂಡಕ್ಕೆ ಅನ್ಪನ್ಪನು ಯಥಾ ಜನ ನಮ್ಮಲ್ಲ ಹೊರಲ ಆಲೋಚನೆ ಮಲ್ಪುಜ ಒಂಜಿ ಎನ್ನ ಹೆಲ್ತ್ ಇನ್ಸೂರೆನ್ಸ್ ಒಂಜಿ ಮಂತ್ ದಿವೋಡು ಅದೇ ಧರ್ಮಸ್ಥಳದ ಸುರಕ್ಷಾ ಯೋಜನೆ ಉಂಟು ಅದೇ ಅವು ಏತು ಜನ ಎಂಕ್ಲ ಕೈತಡೆ ಬರ್ಪೇರು ಆ ಧರ್ಮಸ್ಥಳದ ಒಂಜಿ ಸುರಕ್ಷಾ ಯೋಜನೆ ಇತ್ತು ಬದುಕೊಂಡು ಮಾರ್ರೆ 5 ಸಾವಿರ ತಿಕ್ಕನ ಪನ್ಪೇರು ಅಣ್ಣ ನಮ್ಮ ಯಾಪಲ್ ಅವರ ಆಲೋಚನೆ ಮಲ್ಪುಜ ಯಾನೊಂದು ಎಲ್ಲಿ ಇನ್ಸೂರೆನ್ಸ್ ಹೆಲ್ತ್ ಇನ್ಸೂರೆನ್ಸ್ ಮಲ್ತು ದಿವೋಡೊಂದು ಯೋಚನೆ ಮಲ್ಪುಜ ಪನ್ಪುನಾಗುಲ್ಲ ಯೋಚನೆ ಮಲ್ಪುಜ ಅಣ್ಣ ಆ ಇನ್ಸೂರೆನ್ಸ್ ಸ್ವಲ್ಪ ಪ್ರಯೋಜನ ಬರ್ಪುನು ಬಂದ ನಮಕ್ ಬಾರಿ ಆಪತ್ಕಾಲ ಬಂದಾಗ ಶ್ರೀಧರನ್ನೇ ಫೋನ್ ಅನ್ಪುನಿ ಜಯರಾಮನ್ನೇ ಫೋನ್ ಅನ್ಪುನಿ ಆ ಮೇರೆಗೆ ಹೇಮಂತರಿಗೆ ಒಂಜಿ ಬಂಡದ 2,000-3,000 ಕಮ್ಮಿ ಮಲ್ಪಲೆ ಕೈಕಾರ್ ಪತ್ತುನು ಏರ್ನ ನಿಟ್ಟೆದಾರ್ನ ಏನಪ್ಪ ಇದಾರ್ನ ಏರ್ನ ಕೈಕಾರ್ ಪತ್ತನ ಅವಶ್ಯಕತೆ ಇಜ್ಜಿ ನಮ್ಮ ಇನ್ಸೂರ್ ಮಲ್ತದಿಂದ ಇನ್ನಿತ ಕಾಲಡ್ ಇಲ್ಲಲ್ ಮಗೆ ಅದನ್ನ ಮಗಲ್ ಜೋರ್ ಕಿರಿಕಿರಿ ಮಲ್ತು ನಾವಲ್ಲ ಇಂಡು ಹೊರ 500 ರೂಪಾಯಿ ತರ್ಪವ ನಮ್ಮ ಚಿಕನ್ ಅವು ಒಂದು ಪೂರ ಒಟ್ಟಿಗೆ ತರ್ಪವ ಚೇರ ಪೂರ ಎಂಕ್ಲಿಲ್ಲಲ್ಲ ಸಮೇತ ಪೂರ ತರ್ಪವೇರು ಪೂರ ಜೋಕುಲ್ನ ಚೊರೆ ಕೇರಳ ಮನಿ ಬಂದೆ ಗುಲ್ಜೇರ್ ತರ್ಪವೇರು ಒಂಜಿ ದಿನ ಬಾರಿ ಹಠಟ್ಟು ಬಿಡ್ದು ಒಂಜಿ 500 ರೂಪಾಯಿ ಇನ್ಸೂರೆನ್ಸ್ ಬಿನಿ ಕಟ್ಟಂಡ ಜೀವನ ಪರ್ಯಂತ ಒಂಜಿ ವರ್ಷ ಏತ್ ನಮಗ್ ಸೇಫ್ ಆಪನು ತೊಂದರೆ ಇಜ್ಜನ ಲೆಕ್ಕ ನಮ್ಮ ಜೀವನ ಮಲ್ಪರೆಗೆ ಆಪನು ನಾನು ಮುರನಿ ಎಂಕ್ಲಲ್ಪದ ಒಂಜಿ ಪದ್ಮಾವತಿ ಬಂಡದಾರ KMC ಇಡ್ಬೋದು ಅಡ್ಮಿಟ್ ಆದಿತ್ತೇನೆ ನಾಲಜ್ಜಿ ಬಂಡ ನಾಲಜ್ಜಿ ಆರೆಂಗ ಬಂಡಿನ ಪಾತ್ರೆದಾದ ಬಂದ ಆಯುಷ್ಮಾನ್ ಇತ್ತನೇ ದಾತ್ರೆ ನಾನು ಬದುಕೊಂಡೆ ಅವನ್ ಮೋದಿ ನಾನು ಬದುಕೈರು ಇಜ್ಜಿನ ಹಿಂಗ ಗತಿ ಹೆಜ್ಜಿ ಎನ್ನ ಕಾಸನ್ನು ಕಟ್ಟುನಿಯರು ಎನ್ನ ವ್ಯವಸ್ಥೆನೇ ಇಜ್ಜಿನ ಪನ್ಪೇರು ಸರ್ಕಾರದ ಮಸ್ತ್ ಯೋಜನೆಲುಂಡು ಸರ್ಕಾರದ ವ್ಯವಸ್ಥೆಲುಂಡು ಐನು ಪೂರ ದೆತ್ತೊಂದೇಕ ಒಂದು ಕಾರ್ಯಗಾರ ಆ ಕಾರಣಕ್ಕೋಸ್ಕರ ಈ ಒಂಜಿ ನೇಟು ಮಸ್ತ್ ಸಂಗತಿಲು ನಮ್ಮ ಮುಖದ ಅನುಷ್ಠಾನ ಮಲ್ಪನೆಗೆ ಪ್ರಯತ್ನ ಮಲ್ಪಗ ನಾನು ನಿಖಲ ಮಾತಾಡಲು ವಿನಂತಿ ಮಲ್ಪನು ನಮ್ಮ ಕಾರ್ಯಕರ್ತರುಲೇರು ಅಕಲ್ಡ ಕೇಂದ್ರ ಓವೋ ತಿಕ್ಕು ಕಿಸಾನ್ ಸಮ್ಮಾನ್ ಯೋಜನೆ ತಿಕ್ಕೊಂಡು ಕಿಸಾನ್ ಸಮ್ಮಾನ್ ಯೋಜನೆಗೆ ಏತು ಜನಕ್ಕೆ ತಿಕ್ಕೊಂಡೈತೆ ಕಿಸಾನ್ ಸಮ್ಮಾನ್ ಯೋಜನೆ ಬಂದ ಹೋಗುತ್ತಾನೆ ಕಿಸಾನ್ ಸಮ್ಮಾನ್ ಯೋಜನೆ ಬಂದ 6,000 ರೂಪಾಯಿ ಮೋದಿ ಕೊರ್ಪೇರು 4,000 ರೂಪಾಯಿ ಬೊಮ್ಮಾಯಿ ಕೊರ್ಪೇರು ಒಟ್ಟು 10,000 ರೂಪಾಯಿ ನಮ್ಮ ರೈತರಿಗೆ ಒಂದು ಬೆಂಬಲ ಬೆಲೆ ರೂಪದ ಕಿಸಾನ್ ಸಮ್ಮಾನ್ ಯೋಜನೆದ ಮುಖಾಂತರ ಕೊರ್ಪೇರು ವರ್ಷ 10,000 ಕೊರ್ಪೇರು ಐನು 2.25 ಸೆನ್ಸ್ ಇತ್ತಿನಕುಲ್ಲ ಘಟ್ಟದ ಪ್ರದೇಶ ತೊಂದೇರು 2.25 ಸೆನ್ಸ್ ಈ ಹಕ್ಕುಪತ್ರ ಇತ್ತಿನಕುಲ್ಲದೇ ತೊಂದೇರು ಇತ್ತ ಕಟ್ಟಾಂಡ ಪೂರ ಸರಿ ಮಲ್ತೇರು ಬೀರ ಕೃಷಿಕೇನೆ 2.25 ಸೆನ್ಸ್ ಇಲ್ಲಿ ಗಟ್ಟರೆ ಗೊತ್ತಿನ ಜಾಗದಲ್ಲ ದೇತೊಂದೇರು ದೇತೊಂದ ತಪ್ಪೊಂದು ಬಂದ್ಪುಜಿ ದೇತೊಂದೇರು ಅಕ್ಕಲು ಅಣ್ಣ ಇತ್ತ ಏನು ಸರಿ ಮಲ್ತೇರು ಯಾನ ಇದಕ್ಕೋಸ್ಕರ ಬಂದ್ಪನು ಮಸ್ತ್ ಯೋಜನೆಯಲ್ಲಿ ನೇನು ಪೂರ ದೇತೊನ್ನ ಪ್ರಯತ್ನ ಮಲ್ಪಲೆ ಅಂತ ಬನ್ನೊಂದು ಒಟ್ಟು ನಮ್ಮ ಗ್ರಾಮ ಪಂಚಾಯತ್ ಲಂಚನೆ ಗ್ರಾಮ ಪಂಚಾಯತ್ ಒಂಜಿ ಡೋರ್ ನಂಬರ್ ದೇತೊನ್ನ ಟೆನ್ಷನ್ ಮಲ್ಪಡು ಹಕ್ಕುಪತ್ರ ಯಾನ ಜಿಲ್ಲಾ ಪಂಚಾಯತ್ ಪುನಗ
ಗ್ರಾಮ ಸ್ನೇಹಿ ಪಂಪನ ಒಂದು ಕಾರ್ಯಕ್ರಮ ಬರೆದಿದ್ದಾರೆ. ಎನ್ನ ಯೋಜನೆ ಎನ್ನ ಆಲೋಚನೆದ ಒಂದು ಕಾರ್ಯಕ್ರಮ ಆಯ್ತು. ಮಂಗಳವಾರ ಇಡೀ ಜನಕ್ಕಲಿಗೆ ಮಾತಿರ್ನಲ್ಲ ಆಲೋಚನೆ ಉಪ್ಪುನಿ ಬಂದ ಒಂದಿಗೆ ಪಂಚಾಯತ್ ಮೆಂಬರ್ ಬಂಡ ರೋಡ್ ಮಲ್ಪನೆ, ಸಂಘ ಮಲ್ಪನೆ, ಲೈಟ್ ಬಾಡ್ನೆ ಈತು ಪುಂಡ ಒಕ್ಕ ತಲೆಟ್ಟು ಬೇತೆ ಇಜ್ಜೆ ಅಂಡ್ ಬೇತೆ ಯೋಜನೆಲೇನು ಇನ್ಸೂರೆನ್ಸ್ ಯೋಜನೆಲೇನು ಒಂದು ಪೂರ ಮಲ್ಪನ ನನೊಂಜಿ ಲಾಸ್ಟ್ ಒಂಜಿ ಬಂದ ಜನ್ಧನ್ ಯೋಜನೆ ಅಂದುಂಡು 16 ರೂಪಾಯಿ ಕಟ್ಟುನ 16 ರೂಪಾಯಿ ಕಟ್ಟುನ ಆ ಯೋಜನೆ ಏತು ಪ್ರಯೋಜನ ಆಪನ್ ಬಂದ ಇನ್ನು ಜವನೇರು ಬೈಕ್ ಬಂದಾಗ ನಮ್ಮ ಏತು ಬುದ್ಧಿ ಬಂಡಲ ಕೆಲವು ಸರಿ ಕೇನು ಜೇರು ಒಟ್ಟಾರೆ ಪೋಪೇರು ಜೀವಾಗ ಆತಂಕ ಆಪನ್ ಎಂಕಲ್ಪ 3 ಜನ ಜವನೇರು ಇಂಚೆನೆ ಜೀವ ಕಲೆ ಉಂಡೇರು. ಆ 3 ಜನ ತಲ ಯಾನು ಮಂದಿರಡ್ ಇಂಚೆನೆ ಈ ನಮ್ಮನೆ ಮಾಹಿತಿ ಕಾರ್ಯಾಗಾರ ಮಲ್ತದ ಸ್ಕೀಮ್ ಮಲ್ತನೆ ಜಾತ್ರ ಆಗ್ಲೇ 2 ಲಕ್ಷ ರೂಪಾಯಿ ತೆಗೆದು ನಾವಿಂದ ಆ ಸಂದರ್ಭ ಮಲ್ಪನಾಗ ಆಯನ ಮನಸ್ಸು ಮೇನ ಇಂಚಿದ 16 ರೂಪಾಯಿ ತೆಪ್ಪಾಪ ನಾನು ಆಯನ ಇಲ್ಲಲ್ಲ ಆಯನೇ ಜೀವ ಕಲೆ ಒಂದು ಇಲ್ಲ 2 ಲಕ್ಷ ರೂಪಾಯಿ ತಿಕ್ಕನಾಗ ಅವ್ ಮಸ್ತ್ ಪ್ರಯೋಜನ ಅಂಚ ಅದು ಸರ್ಕಾರದ ಯೋಜನೆಲೇನೆ ನಿಗ್ಲು ಮಾತೆಲ್ಲ ದೆತೊನೆರಿಗೆ ಭಾರಿ ಮನಪೂರ್ವಕವಾದ ಇನಿತ ದಿನ ಅತ್ಯಂತ ಶ್ರೇಷ್ಠ ದಿನ ಅಂದು ಯೋಚನೆ ಮಲ್ಪಲೆ ಇಲ್ಲಾಗ ಫೌಂಡೇಶನ್ ಪಾರ್ಟ್ನ ದಿನ ಅಂದು ಯೋಚನೆ ಮಲ್ಪಲೆ ನೇನು ನಿಗ್ಲು ನೊಂದವಾನಿ ಮಲ್ಪನ ಪ್ರಯತ್ನ ಮಾತೆಲ್ಲ ಮಲ್ಪಡೊಂದು ಪನೊಂದು ಅವಕಾಶ ಹೊಂದಿಸದೆ ಎನ್ನ ಪಾತ್ರನಂತೆ ಸೊಲ್ಯೂಷನ್ಸ್ ಅಸೇಗೋಳಿ ಕೊನಾಜೆ ಇಂದೆತ ಭಗವಾನ್ ದಾಸ್ ಕೊನಾಜೆ ಎಲ್ಲರು ಬೇರೆ ಸಂಕ್ಷಿಪ್ತವಾದ ಮಾಹಿತಿ ಕೊಡ್ತಾರೆ. ಎಡ್ ಬೊಕ್ಕ KSRTC DC ಬರಂದಿಲ್ಲರು ಅರಡೆ ಸ್ವಾಗತ ಬಂದದ್ದು ಅರಡ ಒಂಜಾತ ಮಾಹಿತಿ ದೆತೊಂದು ಈ ಸಭಾ ಕಾರ್ಯಕ್ರಮ ಮುಕ್ತಾಯ ಮಾಡ್ತದೆ. ಈ ಆಭಾ ಕಾರ್ಡ್ ಒಂದಿತ್ತೆ ಮಾತೆಲ್ಲ ಮಂತೊಂದಿಲ್ಲ ಹೆಚ್ಚಿನ ಹಾಕ್ಲಿಕ್ಕೆ ಐತ ಬಗ್ಗೆನೆ ಈತ ಕಾರ್ಡ್ ಮಾರಾಯರೆ ಅಂದು ಕೇನು ಇಂಕಲ್ಲ ಜನಸೇವಾ ಕೇಂದ್ರ ಮಲ್ಪನಾಗ ಒಂಜಿ ವರ್ಷಕ್ಕೊಂದು ಕೆಲವೊಂದು ಕಾರ್ಡ್ ಬರ್ತದೆ. ಈ ಶ್ರಮ ಕಾರ್ಡ್ ಆಭಾ ಕಾರ್ಡ್ ಅಂದು ನೇರ್ದೊಂದು ಆಜಿ ತಿಂಗಳು ದುಂಬು ನಂಗೆ ಹೆಲ್ತ್ ಕಾರ್ಡ್ ಒಂದು ಆನ್ಲೈನ್ ಒಂಜಿ ಮಲ್ಪನಂಚಿನ ಒಂಜಿ ಪ್ರೊವಿಷನ್ ಕೊರಿಯರ್ ಹೆಚ್ಚಿನಾಗ್ಲಿ ಹೆಲ್ತ್ ಕಾರ್ಡ್ ಮಲ್ತದಾರೆ ಮಲ್ಪ ಅಂದ್ರೆ ನಮ್ಮ ಒಳ್ಳೆ ಹಾಸ್ಪಿಟಲ್ಗೆ ಒಂದು ಅಡ್ಮಿಟ್ ಅಂಡ್ ಅಲ್ಪ ಟ್ರೀಟ್ಮೆಂಟ್ಗೆ ತಂದು ಪೂರ ಆನ್ಲೈನ್ ರೆಕಾರ್ಡ್ ಆದುಕೊಂಡು ಸೇಮ್ ಅವೇ ಹೆಲ್ತ್ ಕಾರ್ಡ್ಲ ನಮ್ಮ ಆಯುಷ್ಮಾನ್ ಮರ್ಜಿ ಅಂತದ್ದು ಒಟ್ಟಿಗೆ ಪಂಡ ನಮ್ಮ ಒಳ್ಳೆ ಟ್ರೀಟ್ಮೆಂಟ್ಗೆ ತಂದ ಡೀಟೇಲ್ಸ್ ಎಲ್ಲ ಅವು ಹಾಸ್ಪಿಟಲ್ ದಕ್ಲೆಗೆ ಬಕ್ಕ ಆರೋಗ್ಯ ಇಲಾಖೆಗೆ ಪೂರ ಒಂದು ಮಾಹಿತಿ ಸಂಪೂರ್ಣವಾದ ದಿಕ್ಕುನಂಚಿನ ವ್ಯವಸ್ಥೆಯನ್ನು ಆಧಾರ್ ಕಾರ್ಡ್ ಜೋಡಣೆ ಮುಖಾಂತರ ಸರ್ಕಾರ ಮಂತೊಂದುಲ್ಲೇರು ದಯಬಂಡ ಪಂಚಾಯತ್ ಅನುದಾನ ಜನಕ್ಲೆಗೆ ಮುಟ್ನಾಗ ಅವು ಒಂಜಿ ಆಯ್ತಾ ಲೆಕ್ಕಾಚಾರ ಎಲ್ಲ ಅತಿ ಸೂಕ್ಷ್ಮವಾದ ಉಪ್ಪೋಡು ಬಂತಿನ ವಿಷಯಗೂ ಅಂಚಾದ ದೇಕದಲ್ಲ ಮಲ್ಲ ಅಂದೇಜಿ ನಮ್ಮ ಊರುಡು ಧರ್ಮಸ್ಥಳದ SKDRDP ಬಕ್ಕ ಗ್ರಾಮ ಅನ್ನಡು ಬಕ್ಕ ಏರಿಯಾಗೆ ಮೊಬೈಲ್ ಇಂಟರ್ನೆಟ್ ಗೊತ್ತುಂಡು ಅಕ್ಲು ಸೆಲ್ಫ್ ರಿಜಿಸ್ಟ್ರೇಷನ್ ಮಂತನೋಲಿ ಗೊತ್ತಂಡೆ ನಿಕ್ಲು PM ಸೇತು ಒಂದು ಆ್ಯಪ್ ಪೋಂಡಲ್ಲ ಅತನ PM ಸೇತು ವೆಬ್ಸೈಟ್ ಹೋದಲ್ಲ ಮಂತನೋಲಿ ಅತನ ಸುಲಭವಾದ ನಮ್ಮ ಧರ್ಮಸ್ಥಳದ ಅತನ ಗ್ರಾಮವನ್ನದ ಮುಖಾಂತರ ಇನ್ನು ಮಂತೋಲ್ನೆ ದಯಬಂಡ ಆ ಒಂದು ಆಭಾ ಕಾರ್ಡ್ ಮಲ್ಪೆರ ಬನಗ ನಂಗೆ ಕೆಲವೊಂಜಿ ತೊಂದರೆ ಎಲ್ಲ ಬರ್ಪ ನಮ್ಮ ಹೆಚ್ಚಿನ ಪುದರ್ ರೇಷನ್ ಕಾರ್ಡೇ ಪೂಜಿ ನಮ್ಮ ಮಸ್ತ್ ಉದಾಸೀನ ಕೆಲವೊಂದು ವಿಷಯ ಮಂತಂದಪ್ಪ ಈ ರೇಷನ್ ಕಾರ್ಡ್ ಪುದರ್ ನಮಗೆ ಹೆಚ್ಚಿನದವರ ಕರಿನ 1 ವರ್ಷೋಡು ಈ ರೇಷನ್ ಕಾರ್ಡ್ಗೆ ಆಧಾರ್ ನಂಬರ್ ಜೋಡಣೆ ಮಲ್ಪರೆ ಮಲ್ಪೋಡು ಬಂತಿನಂಚಿನ ನಮಸ್ತೆ ನಮ್ಮ KSRTC DC ವೇದಿಕೆ ಬರಂದಲ್ಲಿರು ಅರೆಲ್ಲ ಈ ಸಭಾ ಕಾರ್ಯಕ್ರಮಕ್ಕೆ ನಮ್ಮ ಸ್ವಾಗತ ಅಂತಂದಲ್ಲ ಈ ಕಾರ್ಯಕ್ರಮದ ಪರವಾದ KSRTC DC ನಂಚಿನ ಬೇರೆ ಪವನ್ ಶಾಲು ಸ್ವಾಗತ ಅಂತಂದ್ರೆ ಬೇರೆಗಿಲ್ಲ ನಮ್ಮ ಮಾತ ಈ ಕಾರ್ಯಕ್ರಮವಾದ ಪರವಾದ ಸ್ವಾಗತ. ನಮಕ್ ಮಾತ್ರೆಗಳು ಒಂದು ನೆನಪಪ್ಪಾಡು ನಮ್ಮ ಪುದರ್ ರೇಷನ್ ಕಾರ್ಡ್ ಉಂಡ ಅಂದೊಂದು ಫಸ್ಟ್ ಒಂದು ಚೆಕ್ ಮಂತಲ್ನೆ ಇದು ಆಯುಷ್ಮಾನ್ ಓ ಬೆನಿಫಿಟ್ ತಿಕ್ಕೋಡು ಅಂದಲ್ಲ ಆಭಾ ಕಾರ್ಡ್ ಮಲ್ಪೋಡು ಅಂದಲ್ಲ ನಮ್ಮ ರೇಷನ್ ಕಾರ್ಡ್ ನಮ್ಮ ಪುದರ್ ಬೋರ್ಡು ಈ ರೇಷನ್ ಕಾರ್ಡ್ ಇತ್ತು ಹೆಚ್ಚಿನಕ್ಕಿಲ್ಲ ತುಂಬುದ ರೇಷನ್ ಕಾರ್ಡ್ ಇಲ್ಲ ಅಡುಕೊಂಡು ಐಟು ಪೂರ ಫೋಟೋಲ್ ಒಪ್ಪುಂಡು ಪುದರ್ ಒಪ್ಪುಂಡು ಬಟ್ ಆನ್ಲೈನ್ ಎಷ್ಟೋ ಜನ ತಂಬುಕೋರು ಅಂದ್ರೆ ಅದನ್ನ OTP ಮುಖಾಂತರ ಏನು ಆಕ್ಟಿವೇಟ್ ಮಾಡ್ಕೊಂಡು ಪುದರ್ ಒಪ್ಪುಜಿ ಈ ಪುದರಿ ಜನವರ ಈ ಆಯುಷ್ಮಾನ್ ಬೆನಿಫಿಟ್ ಹೆಚ್ಚಿನಕ್ಲಿಗೆ ಅವಳು ಆಸ್ಪತ್ರೆಗೆ ಪೋಯಿ ಬಕ್ಕ ನೆನಪಾಪುಂಡು ಕೆಲವರಿಗೆ ಐದು ಬಕ್ಕ ನನಗ BPL ಕಾರ್ಡ್ ನನಗ ಇನ್ಕಮ್ ಸರ್ಟಿಫಿಕೇಟ್ ಮನ್ಪೋಡು ಇನ್ಕಮ್ ಸರ್ಟಿಫಿಕೇಟ್ ಆತ ಸುಲಭ ಆಪುಜಿ ಅಂಜಾತ್ ಗೊಂದಲ ನಮ್ಮನ್ಪ ನಮ್ಮ ಅಂಜಾತ್ ಈ ಉದಾಸೀನ ಗುಡ್ದು ದಯಬಂಡ ಹೆಚ್ಚಿನ ಈ ಜವಾನಿಯರ್ನ ನೆಂಚಿನ ಇಂಕ್ಲಿಗೆ ಬರ್ಪುಂಡು ಪಕ್ಕ ಇನ್ಫ್ಲೂಯೆನ್ಸ್ ಕಾಲ್ ಬರ್ಪುಂಡು ಕೆಲವು ಸರ್ತಿ ಒಂಜಿ ಆಸ್ಪತ್ರೆ ಪಾತಿರಲಿ ನಮ್ಮ ಅಕ್ಲ ಆಧಾರ್ ಕಾರ್ಡ್ ಬಂದಾಗ ಆಧಾರ್ ಕಾರ್ಡ್ ಮೊಬೈಲ್ ನಂಬರೇ ಲಿಂಕ್ ಆತಪ್ಪಜಿ ಹಾಗೆ ಮೊಬೈಲ್ ನಂಬರ್ ಲಿಂಕ್ ಮಾಡ್ಬಿಟ್ಟು ತಂಬು ಕೊರಡು ನನಗೆ ದಡ್ಡ ಕೈಯೆಲ್ಲ ಫ್ರಾಕ್ಚರ್ ಆದಪ್ಪುಂಡು
ಇಂಚಿನ ಎತ್ತ ಇನ್ಸಿಡೆಂಟ್ ಇಂಕ್ಲೇ ಬರ್ಪಡ ಈಗ ನಿಕ್ಲ ನಮ್ಮ ಮಾತಿರಲ್ಲ ನಮ್ಮ ಆಧಾರ್ ಕಾರ್ಡ್ ಮೊಬೈಲ್ ನಂಬರ್ ಜೋಡಣೆ ಆದುಪ್ಪಡು ನಮ್ಮ ಆಧಾರ್ ಕಾರ್ಡ್ ರೇಷನ್ ಕಾರ್ಡ್ ಲಿಂಕ್ ಆದುಪ್ಪಡು ಅಪಗ ಮಾತೆ ನಮ್ಗೆ ಸರ್ಕಾರದ ಕೆಲವೊಂದು ಸವಲತ್ತುలు ಅಂತ ತೊನ್ನಾಗ ಅವು ಹೆಲ್ಪ್ ಆಪುಂಡು ಅಪಗ ನಂಗೆ ಆಯುಷ್ಮಾನ್ಲ ಮಸ್ತ್ ಹೆಲ್ಪ್ ಬರುಂಡು ಬಟ್ ನಿಕ್ಲಿಗೆ ಆಯುಷ್ಮಾನ್ ರಿಲೇಟೆಡ್ ನಂಗೆ ದಾದಾಂದ ಹೆಲ್ಪ್ ಹೊಡಿತೀನಿ ಜಗನ್ನಾಥ್ ಶಿರ್ಲಾಲ್ ಅಂದ್ರೆ ನಮ್ಮ ಯೂನಿವರ್ಸಿಟಿ ಕಲ್ತನಾರ ಆರು ಜಿಲ್ಲೆದ ಕೋಆರ್ಡಿನೇಟರ್ ಆದುಲ್ಲೇರು ನಿಕ್ಲೆಗ್ ಒವೇ ರೀತಿ ಹೆಲ್ಪ್ ಹೊಡಿತೀನಲ್ಲ ಆಯ್ತಾ ಮಾಹಿತಿ ಹೊಡಿತೀನಲ್ಲ ಅನ್ನ ಮುಖಾಂತರ ಕೊರ್ಪವಲ್ಲಿ ಒಂಜಿ ರಡ್ನೇತ ನಂಗೆ ಲೋಕಲ್ ಹಾಸ್ಪಿಟಲ್ ಮುಲ್ಪ ನಿಟ್ಟೆ ಕೇಸ್ ಹಿಡಿದುಂಡು ಈ ಆಯುಷ್ಮಾನ್ ನಂಗೆ ಮಲಮಲ್ಲ ಚಿಕಿತ್ಸೆಗೆ ಕಾಯಿಲೆಗೆ ಮಾತ್ರ ನಮ್ಮ ಚಿಕಿತ್ಸೆಗೆ ತಮ್ಮ ಒಂಜಿ ಜ್ವರ ಬರ್ತದ ಪೂರ ಅಡ್ಮಿಟ್ ಆನ ನಮ್ಮ ಇನ್ನು ದತ್ತೊಂಡ್ರೆ ಆಪುಜಿ ನಂಗೆ ಕೇಸ್ ಹಿಡಿದ ಅಕ್ಲನೇ ಒಂದು ಹಾಸ್ಪಿಟಲ್ ಹೆಲ್ತ್ ಕಾರ್ಡ್ ಮತ್ತಲ್ಲ ಅದನ್ನ ಮುಲ್ಪ ಧರ್ಮಸ್ಥಳದ ಅಕ್ಲನೆಟ್ ಸುರಕ್ಷಾ ಉಂಡು ಇಂಚಿನ ಒಂದು 400-500 ರೂಪಾಯಿ 1,000 ರೂಪಾಯಿ ಉಲಯ ಕಟ್ಟು ನಂಚಿನ ಹೆಲ್ತ್ ಕಾರ್ಡ್ ಮಂತೊಂಡ ನಂಗೆ ಅರ್ಜೆಂಟ್ ಅದು ನಮ್ಮ ಇಮಿಡಿಯೇಟ್ ಅಡ್ಮಿಟ್ ಆಂಡಲ್ಲ ನಂಗೆ ಒಂದು ಜ್ವರ ಆತನ ಎಲ್ಲ ಕಾಯಿಲೆಗೆ ಮಾತ್ರ ಆ ಬೆನಿಫಿಟ್ ದೊಡ್ಡ ನೋಡಿ ಪಕ್ಕ ಮಲ್ಲ ಕಾಯಿಲೆಯನ್ನು ನಂಗೆ ಪ್ರೀ ಟೆಸ್ಟ್ ಮಂತದ ಆಯ್ಬಕ್ಕ ನಂಗೆ ಗೊತ್ತಾಪನ ಜನ ಕಾಯಿಲೆಗೆ ನಮ್ಮ ವೆಲ್ನಾಪದ ಬಂಡ ನಮ್ಮ ಡಿಸ್ಟ್ರಿಕ್ಟ್ ಹೆಲ್ತ್ ಆಫೀಸರ್ ಅಲ್ಪ ಅಪ್ರೂವಲ್ ದೊಂದು ಬೇತೆ ಅವಳು ಟ್ರೀಟ್ಮೆಂಟ್ ಇದ್ದಿನ ಬೇತೆ ಹಾಸ್ಪಿಟಲ್ಗೆಲ್ಲ ಪೋಲಿ ನಂಗೆ ನಮ್ಮ ಆಲ್ಮೋಸ್ಟ್ ಇದು ಮಾತೇ ಇಲ್ಲ ನಮ್ಮ ರೇಷನ್ ಕಾರ್ಡ್ ಪುದರ್ ಉಂಡ ಅವೇನೊಂದು ಚೆಕ್ ಮಾಡ್ತು ನೋಡು ಲೈಕ್ ಆಧಾರ್ ಕಾರ್ಡ್ ಲಿಂಕ್ ಆದಿಜ್ಜಿನ ನನ್ನ ಲಿಂಕ್ ಮಂತೊನ್ನೆ ಎನಿ ಟೈಮ್ ಇತ್ತೆ ಪುದರ್ ದೆತ್ ಪಾಡ್ವೇರಿಜಿಂದ ಬಕ್ಕೊಂಜಿ ಕಟ್ಟಡ ಕಾರ್ಮಿಕರ ಕಾರ್ಡ್ಲ ಬಸ್ ಬಗ್ಗೆ ಪಂಡೇರು ಸತ್ಸನ್ ಹೆಚ್ಚಾದ ಕಟ್ಟಡ ಕಾರ್ಮಿಕರ ಕಾರ್ಡ್ ನನಲು 5-6 ಜನ ಮಂತದಿದ್ದಾರೆ ಮಲ್ಪ ನಮಕ್ ಅವೆಟ್ ಸ್ಕಾಲರ್ಶಿಪ್ ಕೊನಾಜಿ ಗ್ರಾಮ ಪಂಚಾಯತ್ ಮೆಂಬರ್ ಹರಿಶ್ಚಂದ್ರ ಲೇಪಲ್ ಪಂತಾರೆ ಒಂಜಿ ಓಟ್ ಹರಿಶನ್ನೆ ಚಾಲೆಂಜ್ ವಿನ್ ನಂಚಿನ ಹರಿಶನ್ನೆ ಸಾಧಾರಣ ಯಾಲ್ನಾರ್ಲ ಸೇರ್ದು 20 ಲಕ್ಷದ ಮಿತ್ತು ಕೊನಾಜಿ ಗ್ರಾಮದ ಸರೌಂಡಿಂಗ್ಸ್ ಇಡ್ ಕಟ್ಟಡ ಕಾರ್ಮಿಕರನ್ನ ಕಲ್ಯಾಣ ಮಂಡಳಿ ಫಂಡ್ ದೆಪ್ಪದು ಕೊರಿಯ ದೇವಂಡ ನಮಕ್ ಮದಿನೆಗಾವಡ್ ಅದೊಂದು ಒಂಜಿ ಕಟ್ಟಡ ಕಾರ್ಮಿಕ ಮೃತ ಆಂಡಲ ಆಗ 54,000 ರೂಪಾಯಿ ಮಟ್ಟ ತಿಕ್ಕೊಂಡು ಗೊತ್ತಂಡೆ ನಮಕ್ ಅವೆ ನೆಂಚೆ ಕ್ಲೇಮ್ ಅನ್ಪುನು ಬೊಕ್ಕ ಆರೋಗ್ಯ ನಮ್ಮ ಹಾಸ್ಪಿಟಲ್ಗೆ ಅಡ್ಮಿಟ್ ಅಂದು ಆದಿತ್ತಂಡಲ್ಲ ನಂಗೆ ಅವೆತ ಕ್ಲೇಮ್ ತೊಂದರೆ ಹಾಕೊಂಡು ಸ್ಕಾಲರ್ಶಿಪ್ ಎಡ್ಡೆ ಸ್ಕಾಲರ್ಶಿಪ್ ತಿಕ್ಕುವ ಅವೆಲ್ಲ ನಮ್ಮ ಕಟ್ಟಡ ಕಾರ್ಮಿಕರನ್ನ ಕಾರ್ಡ್ ಮಂತಂದು ಬೆನಿಫಿಟ್ ತೊಂದಲ್ಲಿ ಬಕ್ಕೊಂದು ಈ ಶ್ರಮ ಕಾರ್ಡ್ ಬಗ್ಗೆ ಮಸ್ತ್ ಜನಕ್ಕೂ ಗೊಂದಲ ಉಂಡು ಸಾಧಾರಣ ಕೋವಿಡ್ ಸಂದರ್ಭಡು ಮಾತೆ ರೆಗ್ಲ ಸರ್ಕಾರದ ಒಂದು ಪರಿಹಾರ ಮೊತ್ತ ಅಂದ್ ಕೊರಿಯರ್ 2,000-5,000 ಮಾತ ಅಪಗ ಒಂದು ಈ ಶ್ರಮ ಕಾರ್ಡ್ ಕೇಂದ್ರ ಸರ್ಕಾರದ ಯೋಜನೆ ಅಂದಲ್ಲ ಒಂದು ಸುಪ್ರೀಂ ಕೋರ್ಟ್ ಗೈಡ್ ಲೈನ್ಸ್ ದೇವಂಡ ನಮ್ಮ ಕೆಲವೊಂದು ಯೂನಿಯನ್ ಇತ್ತನಕಲು ಈ ಟೈಲರ್ ಅಸೋಸಿಯೇಷನ್ ಅದು ಬೇತೆ ಬೇತೆ ಅಸೋಸಿಯೇಷನ್ ಯೂನಿಯನ್ ಇತ್ತನಕಲು ಮಾತ್ರ ನೋಂದಾವಣೆ ಆದಿತ್ತೇರು ಈ ಯೂನಿಯನ್ ಇಜ್ಜಂದ್ರ ಎತ್ತೋ ಕಾರ್ಮಿಕರು ನಮ್ಮ ನೋಂದಾವಣೆ ಆದಿಜ್ಜಂಡ್ ಅವಕ್ಕೆ ಸುಪ್ರೀಂ ಕೋರ್ಟ್ ಒಂದು ಆದೇಶ ಪಂಡ ಈ ಭಾರತೋಡು ಏರು ಮಾತ್ರ ಅಸಂಘಟಿತ ವಲಯ ಪಂಡ PF ESI ಇಜ್ಜಂದೆ ಕೆಲಸ ಮಂತಿನಂಚಿನ ಮಸ್ತ್ ಕಾರ್ಮಿಕರ ಇಟ್ಟು ಖಾಲಿ ಕಟ್ಟಡ ಕಾರ್ಮಿಕರದ್ದು ಕಟ್ಟಡ ಕಾರ್ಮಿಕರು ಸೇರ್ದು ಒಂದು ಮೀನ್ ಮಾರ್ನ ಪೂ ಮಾರ್ನಕ್ಲ ಅದಪ್ಪು ಲೋಕಲ್ ಸೇಲ್ಸ್ ಎಕ್ಸಿಕ್ಯೂಟಿವ್ ಅದಪ್ಪು ಎಲ್ಲಿ ಅಂಗಡಿ ಟೈಲರಿಂಗ್ ಮನ್ಪನಕ್ಲ ಅದಪ್ಪು ಬೇತೆ ಬೇತೆ ವರ್ಕರ್ ನಕ್ಲಿ ಇರಲಿ ಅಟ್ಲು ಮಾತ್ರ ನೋಂದಣಿ ಮನ್ಪೋಡು ಬಟ್ ಈ ಶ್ರಮ್ ಕಾರ್ಡ್ ಬೆನಿಫಿಟ್ ನನ್ನ ಅನೌನ್ಸ್ ಆದ್ರಿ ಜಸ್ಟ್ ಖಾಲಿ ನೋಂದಣಿ ಪ್ರಕ್ರಿಯೆ ಉಂಡು ದೇಶದ 40 ಕೋಟಿ ಜನತ ಟಾರ್ಗೆಟ್ ಉಂಡು ಅದಕ್ಕೆ ಬೆನಿಫಿಟ್ ನನ್ನ ಐನತ್ ಬೇಗ ಐತೆ ಕೊರುವೇರು ನನ್ನ ಬೆನಿಫಿಟ್ ಮಾತೆಲ್ಲ ಮನ್ಪೇರು ಈ ಶ್ರಮ ಕಾರ್ಡ್ ಮಂತದ ದಾದಕ್ಕೆ ಗೊತ್ತಿಜಿ ಜಸ್ಟ್ ಇತ್ತ ನೋಂದಾವಣೆ ನಡೆಸುತ್ತಿದ್ದೆ ಉಂಡು ಈ ಶ್ರಮ ಕಾರ್ಡ್ ಅದು ಬೆನಿಫಿಟ್ ಮಸ್ತ್ ಏನೋ ಒಂದು ಸಾತಿಜಿ ಬೊಕ್ಕ ನಿಕ್ಲೆಗೆ ನೀಡುಜಿ ವಿಧವಾ ಬೊಕ್ಕ ವೃದ್ಧಾಪ್ಯ ವೇತನ ನೇನು ನಮ್ಮ ಕಂದಾಯ ಇಲಾಖೆ ಮಾನ್ಯ ಕಂದಾಯ ಇಲಾಖೆ ಸಚಿವರು ಅಶೋಕಣ್ಣನ ಥ್ರೂಲ್ ಒಂದು ಬಾರಿ ಎಡ್ಡೆ ಯಶಸ್ವಿಯಾದ ಅವನುಂಡು ನೀಕೊಂದು ಕಾಲ್ ಸೆಂಟರ್ ನಂಬರ್ ಒಂದು 1945 ಅತ್ತನ್ನ ಡೈರೆಕ್ಟ್ ನಮ್ಮ ಏರ್ಲ ಬ್ರೋಕರ್ ಏಜೆಂಟ್ ಏರ್ಲ ಅಗತ್ಯ ಇಜ್ಜಿ ನಮ್ಮ ಡೈರೆಕ್ಟ್ VN ಹೋದು ನೇನು ನಮ್ಮ ಗೊತ್ತನಲ್ಲಿ ಈ ವೃದ್ಧಾಪ್ಯ ವೇತನ ಬೊಕ್ಕ ವಿಧವಾ ವೇತನ ಅರ್ಜನ್ ಡೈರೆಕ್ಟ್ ವಿಲೇಜ್ ಅಕೌಂಟೆಂಟ್ ನಮ್ಮ ಏರಿಯಾದ ಪಾತ್ರೆರ್ಲೆ ನಿಕ್ಲಾಲ್ಪಾಯಿಗೆ ಸಂಬಂಧಪಟ್ಟ ಡಾಕ್ಯುಮೆಂಟ್ ಕೊಂದೊಂದು ಬಾರಿ ಶೀಘ್ರವಾದ ಹಾಕೊಂಡು ತುಂಬುದಲಕ್ಕೆ ಇತ್ತು ನಡೆಪುರ ನಲಿಪು ನಂಚಿನ ಅವಶ್ಯಕತೆ ಇಜ್ಜಿ ಬೊಕ್ಕೊಂಜಿ ವೋಟದ ಐಡಿ ಮತದಾರನಿಗೆ ನಮ್ಮ ಒಂದು ಆಧಾರ್ ಕಾರ್ಡ್ ಲಿಂಕ್ ಮನ್ಪನಂಚಿನ ಈ ವೋಟರ್ ಐಡಿಗೆ ನಮ್ಮ ಆಲ್ರೆಡಿ ಇತ್ತು ಅಂಗನವಾಡಿ ಟೀಚರ್ ನಕ್ಕೆ ಮಂತನಲ್ಲೇರು ಮೊಬೈಲ್ ಆಪ್ ಮುಖಾಂತರ ನಮ್ಮ ಮಂತನಲ್ಲಿ ಅದನ್ನ ಲೋಕಲ್ ಜನಸೇವಾ ಕೇಂದ್ರ ನೀನು ಮನ್ಪೊಲಿ ಅವತ್ತಂದ್ರೆ ಏರಿಗೆ ವೋಟ್ ಇಜ್ಜ ಅತ್ತಂದ ವೋಟರ್ ಐಡಿ ಮಸ್ತ್ ಕರೆಕ್ಷನ್ ಉಂಡು ಪುದರ್ ಫೋಟೋ ಪೂರ ನೆಲ್ಲ ನಮ್ಮ ಆನ್ಲೈನ್ ಇನಿ ಮನ್ಪುನಂಚಿನ ವ್ಯವಸ್ಥೆ ಬೈದಂದು ನಮ್ಮ ಆಫ್ಲೈನ್ ನೇನು ಕೊರ್ಪುನಂಚಿನ ಅಂದಿಜ್ಜಿ ದುಮ್ಮಂಡ ಬೊಕ್ಕೊಂತಿ ಕಡಿತ ಮದಿಮೆ ಆದಿ ಬತ್ತಂದ ಅವ್ರು ಕ್ಯಾನ್ಸಲ್ ಮಂತದು ಮೂಲ ಸೇರ್ಪವನಂಚಿನ ಪದ್ಧತಿ ಇತ್ತು ಇತ್ತು ಆನ್ಲೈನ್ ಅಡ್ರೆಸ್ ಶಿಫ್ಟ್ ಮನ್ಪೋಲಿ ಎಕ್ಸಿಸ್ಟಿಂಗ್ ವೋಟರ್ ಐಡಿ ಕರೆಕ್ಷನ್ ಮನ್ಪೋಲಿ ನಮ್ಮ ವೋಟರ್ ಐಡಿ
ಎಪಿಕ್ ಐಡಿ ಇನ್ಫನ್ಪ ನಮ್ಮ ಎತ್ತೋ ಜನಟ KT ಇಂದು ಬಾರ್ 17 ಓಲ್ಡ್ ಕಾರ್ಡ್ ಪುನ ಅಕ್ಲು ಪೂರೆಲ್ಲ ಹೊಸ ಐಡಿ ನಂಬರ್ ಅಂತ ತೊನ್ನೆ ದಯವಂಡ WPN ಬಕ್ಕ 10 ನಂಬರ್ದ ಐಡಿಲ್ ಬರೋದಿಲ್ಲ ಆ ನಂಬರ್ ಪಾಡ್ದು ಆನ್ಲೈನ್ ಇನ್ನು ತೋಲಿ ಅನ್ನ ವೋಟರ್ ಲಿಸ್ಟ್ ಉಂಡ ಇಜ್ಜ ಅಂದ್ ನೀನ್ ಮಾತೆಲ್ಲ ನಮ್ಮ ಲೋಕಲ್ ಇತ್ತ ಮಾತೆಲ್ಲ ನೀನ್ ತೆರಿಯಣ್ಣಂಚಿನ ವ್ಯವಸ್ಥೆ ಎಲ್ಲ ಉಂಡು ಅದು ಒಂಜಾತ್ ವ್ಯವಸ್ಥೆ ನಮ್ಮ ಇನ್ನು ಆನ್ಲೈನ್ ಕೇಂದ್ರ ಸರ್ಕಾರ ಬಕ್ಕ ರಾಜ್ಯ ಸರ್ಕಾರಲ್ಲೂ ಮಸ್ತ್ ವ್ಯವಸ್ಥೆ ಮಂತೊಂದಿಲ್ಲ ನಮ್ಮ ಅಂತ ಜಾಗೃತರಾಕ ಬಕ್ಕ ನಮ್ಮ ವಿದ್ಯೆ ನಮ್ಮ ಇಲ್ಲದಕ್ಲೆಗ್ ನಮ್ಮ ಊರ್ದಕ್ಲೆಗ್ ಉಪಯೋಗ ಆಪಲಕ ಉಪ್ಪಾಡು ಮಾತೆರೆಗ್ಲ ಸಾಕಾರ ಆಪಲಕ ನಮ್ಮ ವಿದ್ಯೆ ನಮ್ಮ ಉಪಯೋಗ ಮಂತನ್ಗ ಬಂದದ್ದು ಮಾಹಿತಿ ಕೊರ್ರೆ ಅವಕಾಶ ಕೊರ್ನ ಮಾತೆರೆಗ್ಲ ಧನ್ಯವಾದ ಒಡನಾಡು ಡುಪ್ಪುಡು ಬಂದು ನಮ್ಮಂಜಾಶೆ ಅಂಚನೆ KSRTC ಬರೀ ದಕ್ಷ ಅಧಿಕಾರಿ ಇಲ್ಲಿ ಐತಾರಾದಲ ನಮ್ಮ ಈ ಒಂಜಿ ಕಾರ್ಯಕ್ರಮ ಬೈದರೆ ಆತ್ಮೀಯವಾದ ಹೃತ್ಪೂರ್ವಕವಾದ ಸ್ವಾಗತ ಬಂತೊಂದು ಅನೌನ್ಸ್ ಮಾಡ್ತಾ ಇರ್ತಾರೆ. ಅದರಲ್ಲಿ ಈಗಾಗಲೇ ಅದರಲ್ಲಿ ಇತ್ತೀಚೆಗೆ 20/9/2022 ಈ ಕಟ್ಟಡ ಮತ್ತು ನಿರ್ಮಾಣ ಕಾರ್ಮಿಕರಿಗೆ ಮಾನ್ಯ ಮುಖ್ಯಮಂತ್ರಿಗಳು ಉಚಿತವಾಗಿ ಬಸ್ ಪಾಸ್ ಅನ್ನ ಕೊಟ್ಟಿದ್ದಾರೆ. ನಿಮಗೆ ಬಸ್ ಪಾಸ್ ಅಂದ ತಕ್ಷಣ ಸಾಮಾನ್ಯವಾಗಿ ನಾವು ಇಲ್ಲಿ ಈಗ 1 ಲಕ್ಷ ಬಸ್ ಪಾಸ್ ಅನ್ನ ಈಗಾಗಲೇ ಅನೌನ್ಸ್ ಮಾಡಿ ಎಲ್ಲರಿಗೆ ಕೊಟ್ಟಿದ್ದಾರೆ. ಈಗ ಮತ್ತೆ ತಿರ್ಗಾ ಕಾರ್ಯಕ್ರಮ ಕಂಟಿನ್ಯೂ ಆಗ್ತದೆ. ಒಂದೇನಂದ್ರೆ ಇಲ್ಲಿ ಮಂಗಳೂರು ಮತ್ತು ಉಡುಪಿಯಲ್ಲಿ ಸುಮಾರು 1,70,000 ಜನ ನೋಂದಾಯಿತ ಕಟ್ಟಡ ಕಾರ್ಮಿಕರಿದ್ದಾರೆ. ಬಟ್ ನಮ್ಗಿಲ್ಲಿ ನಾವು ಎಷ್ಟೇ ಶ್ರಮ ಹಾಕಿದ್ರು ಸತೀಶ್ ಕುಂಪಲ್ ಅವರು ಕೂಡ ನಮ್ಗೆ ಬಹಳಷ್ಟು ಅದನ್ನ ಮಾಡ್ಲಿಕ್ಕೆ ಟ್ರೈ ಮಾಡಿದ್ರು. ಬಟ್ ಅಷ್ಟರಲ್ಲಿ 1 ಲಕ್ಷ ಲಿಮಿಟ್ ಮೀರೋಯ್ತು. ಹಾಗಾಗಿ ಈಗ ಸದ್ಯಕ್ಕೆ ಸ್ಟಾಪ್ ಆಗಿದೆ, ಮತ್ತೆ ಕಂಟಿನ್ಯೂ ಆಗ್ತದೆ. ಬಟ್ ಒಂದೇನಂದ್ರೆ ಈ ಪಾಸು ಈ ಬೇರೆ ಪಾಸ್ಗಳ ತರ ಅಲ್ಲ. ಈಗ ನಾವು ದುಡ್ಡು ಕೊಟ್ಟು ಪಾಸ್ ತಗೊಳ್ತೀವಿ, ಅದು ಒಂದು ಪಾಯಿಂಟ್ ಇಂದ ಇನ್ನೊಂದು ಪಾಯಿಂಟ್ಗೆ ಇರ್ತದೆ. ಬಟ್ ಇದರಲ್ಲಿ ನಿಮ್ಗೆ ಬಹಳ ಒಂದು ಫ್ಲೆಕ್ಸಿಬಲ್ ಪಾಸ್ ಇದು. ಅಂದ್ರೆ ನಿಮ್ಗೆ ಅನುಕೂಲ ಏನಂದ್ರೆ ನಿಮ್ಮ ಊರು ಯಾವ್ದು ಬೇಕಾದ್ರೂ ಆಗಿರ್ಬೋದು, ನೀವು ನಿಮ್ ಇಚ್ಛೆ ಪಡುವಂತ ಜಾಗವನ್ನ, ಫಾರ್ ಎಕ್ಸಾಂಪಲ್ ನೀವು ಇಲ್ಲಿದ್ದು ಮಂಗಳೂರನ್ನ ಬೇಕಾದ್ರೆ ಆಯ್ಕೆ ಮಾಡ್ಕೋಬಹುದು, ನಿಮ್ಮ ಅಂದ್ರೆ ಪ್ರಾರಂಭಿಕ ಸ್ಥಳ ಅಂತೇಳಿ, ಅಥವಾ ಉಡುಪಿಯನ್ನ ಬೇಕಾದ್ರೆ ಆಯ್ಕೆ ಮಾಡ್ಕೋಬಹುದು, ಅಥವಾ BC ರೋಡ್ ಅನ್ನ ಬೇಕಾದ್ರೆ ಆಯ್ಕೆ ಮಾಡ್ಕೋಬಹುದು. ನೀವು ಆಯ್ಕೆ ಮಾಡಿಕೊಂಡ ಜಾಗದಿಂದ 45 ಕಿಲೋಮೀಟರ್ ಅಂದ್ರೆ 7 ಸ್ಟೇಜ್ಗಳವರೆಗೆ ಯಾವ ಡೈರೆಕ್ಷನ್ಸ್ ಅಲ್ಲಿ ಬೇಕಾದ್ರೂ ನಮ್ಮ ಗಾಡಿಗಳಲ್ಲಿ ಫ್ರೀಯಾಗಿ ಓಡಾಡಬಹುದು. ಈ ತರದ ಸವಲತ್ತು ಅಥವಾ ಈ ತರದ ಫ್ಲೆಕ್ಸಿಬಲ್ ಪಾಸ್ ಇದುವರೆಗೆ ಎಲ್ಲೂ ಯಾರಿಗೂ ಕೊಟ್ಟಿಲ್ಲ. ನಾವು ಮೊದಲನೇದಾಗಿ ಕಟ್ಟಡ ಕಾರ್ಮಿಕರಿಗೆ ನಾವು ಕೊಟ್ಟಿದ್ದೇವೆ. ಅದನ್ನ ದಯಮಾಡಿ ಎಲ್ಲರೂ ಬಳಸ್ಕೋಬೇಕು ಅಂತೇಳಿ ನಾನು ಕೇಳ್ಕೊಡ್ತೀನಿ. ಯಾರೆಲ್ಲ ಕಟ್ಟಡ ಮತ್ತು ನಿರ್ಮಾಣ ಕಾರ್ಮಿಕರು ಇದರಲ್ಲಿ ಏನು ಕಟ್ಟಡ ಮತ್ತು ಕಲ್ಯಾಣ ಮಂಡಳಿಯಲ್ಲಿ ಇದು ರಿಜಿಸ್ಟರ್ ಮಾಡ್ಕೊಂಡಿದ್ದೀರಿ, ಅವರು ದಯಮಾಡಿ ತಗೊಳ್ಳಿ. ಒಂದೇನಂದ್ರೆ ನಾವು ಈ ಇದನ್ನ ಕ್ಯಾಂಪೇನ್ ಮಾಡಬೇಕಾದ್ರೆ ನಾವು ಸುಮಾರು ಕಟ್ಟಡ ಕಾರ್ಮಿಕರದು ಇದನ್ನ ಗುರುತಿನ ಚೀಟಿಯನ್ನ ತಂದು ರಿಜಿಸ್ಟರ್ ಮಾಡ್ಲಿಕ್ಕೆ ಹೋದಾಗ ಬಹಳಷ್ಟು ಜನದ್ದು ಇದಾಗಿರ್ಲಿಲ್ಲ, ರಿನ್ಯೂವಲ್ ಆಗಿರ್ಲಿಲ್ಲ. ದಯಮಾಡಿ ರಿನ್ಯೂವಲ್ ಯಾರ್ಯಾರು ಆಗಿಲ್ಲ, ರಿನ್ಯೂವಲ್ ಇಮಿಡಿಯೇಟ್ ಮಾಡಿ ಇಟ್ಕೊಳ್ಳಿ. ಇದು ಯಾವಾಗ ಬೇಕಾದ್ರೆ ಅನೌನ್ಸ್ ಮಾಡ್ತಾರೆ. ನಾವು ಸತೀಶ್ ಕುಂಪಲ್ ಅವರಿಗೆ ನಾವು ತಿಳಿಸ್ತೇವೆ. ನಾವು ತಿಳಿಸಿದ ತಕ್ಷಣ ನೀವು ಇಮಿಡಿಯೇಟ್ ನಿಮ್ಮ ಗ್ರಾಮ 1 ಸೆಂಟರ್ಗೆ, ಏನಿಲ್ಲ ಅದು ಸಿಂಪಲ್ ಇದೆ. ಅದು ಆಕ್ಚುಲಿ ನಿಮ್ಮ ಆಧಾರ್ ಕಾರ್ಡ್ ನ ತಗೊಂಡು ಹೋಗ್ಬಿಟ್ಟು ನಿಮ್ಮ ಆಧಾರ್ ಕಾರ್ಡ್ ಅನ್ನ ಎಂಟ್ರಿ ಮಾಡಿಸಿದ್ರೆ ನಿಮ್ಮ ಆಧಾರ್ ಕಾರ್ಡ್ ಲಿಂಕ್ಡ್ ಮೊಬೈಲ್ಗೆ ಒಂದು OTP ಬರ್ತದೆ. ಆ OTP ಅನ್ನ ಎಂಟ್ರಿ ಮಾಡಿ ನಂತರ ನಿಮ್ಮ ಕಾರ್ಡ್ ಅನ್ನ ಏನು ಈ ನಿಮ್ಮ ಗುರುತಿನ ಚೀಟಿಯನ್ನು ಕೊಟ್ಟಿರ್ತಾರೆ ನೋಂದಾಯಿತ ಕಟ್ಟಡ ಕಾರ್ಮಿಕರಿಗೆ, ಆ ಗುರುತಿನ ಚೀಟಿಯ ಸಂಖ್ಯೆಯನ್ನು ನೀವು ಅದರಲ್ಲಿ ಎಂಟ್ರಿ ಮಾಡಿ ಸಬ್ಮಿಟ್ ಮಾಡಿದ್ರೆ ಆಯ್ತು, ನಿಮ್ಗೊಂದು ಅಕ್ನಾಲೆಜ್ಮೆಂಟ್ ಬರ್ತದೆ. ಅದು ಕೊಟ್ರೆ ಇಮಿಡಿಯೇಟ್ ಒಂದು 2-3 ಡೇಸ್ ಅಲ್ಲಿ ಬೇಕಾದ್ರೆ ನಿಮ್ಗೆ ಕಾರ್ಡು ನಿಮ್ಗೆ ಪ್ರಿಂಟ್ ಆಗ್ತದೆ. ಅದು ಕರ್ನಾಟಕ 1 ಸೆಂಟರ್ ಇಂದ. ಅದರಿಂದ ನಾನು ಎಲ್ಲರಲ್ಲಿ ರಿಕ್ವೆಸ್ಟ್ ಮಾಡ್ಕೊಳ್ಳೋದು ಇಷ್ಟೇ, ಯಾರೆಲ್ಲ ಕಟ್ಟಡ ಕಾರ್ಮಿಕರಿದ್ದೀರಿ, ಕಟ್ಟಡ ಕಾರ್ಮಿಕರಂದ್ರೆ ನಿಮ್ಗೆ ಅದು ಬಹಳ ಇದಿದೆ, ಏನು ಕಾರ್ಪೆಂಟ್ರಿ ವರ್ಕ್ ಇರ್ಬೋದು, ಎಲೆಕ್ಟ್ರಿಕಲ್ ವರ್ಕ್ ಇರ್ಬೋದು. ಬಟ್ ಒಂದೇನಂದ್ರೆ ನೀವು ಆ ಕಟ್ಟಡ ಕಲ್ಯಾಣ ಮಂಡಳಿ ಏನಿದೆಯಲ್ಲ ಅಲ್ಲಿ ನೀವು ರಿಜಿಸ್ಟರ್ ಆಗಿರ್ಬೇಕು. ಆ ರಿಜಿಸ್ಟರ್ಡ್ ಕಾರ್ಡ್ ಇಟ್ಕೊಂಡಿದ್ರೆ ನಿಮ್ಮ ಆಧಾರ್ ಕಾರ್ಡ್ ತಗೊಂಡೋದ್ರೆ ನಿಮ್ಗೆ ಈ ಕಾರ್ಡ್ ನ ಕೊಡ್ಲಿಕ್ಕೆ ಸಾಧ್ಯ ಆಗ್ತದೆ. ದಯಮಾಡಿ ಈ ಸವಲತ್ತನ್ನ ಎಲ್ಲರೂ ಪಡ್ಕೋಬೇಕು ಅಂತ ಹೇಳಿ ಕೇಳ್ಕೊಳ್ತೇನೆ. ಮತ್ತೆ ಈ ಬಗ್ಗೆ ಏನಾದ್ರು ನಿಮ್ಗೆ ಡೌಟ್ಸ್ ಇದ್ರೆ ನಾನು ನಿಮ್ಗೆ ಹೇಳ್ತೇನೆ. ಬೇಕಿದ್ರೆ ಏನಾದ್ರು ಡೌಟ್ಸ್ ಇದ್ರೆ. ಕಟ್ಟಡ ಕಾರ್ಮಿಕರ ಕಾರ್ಡ್ ಆಗಿ ಅದಕ್ಕೆ ಡ್ಯೂರೇಷನ್ ಏನಾದ್ರು ಉಂಟಾ? ಯಾವ ಟೈಮ್ 1 year ಆಗಬೇಕು ಆ ರೀತಿ ಏನಾದ್ರು ಉಂಟಾ? ಜ್ಯೂರಿಡಿಕ್ಷನ್ ಅಂದ್ರೆ ಆಕ್ಚುಲಿ ನೀವು ಯಾವ್ದಾದ್ರು ಪ್ರಾರಂಭಿಕ ಸ್ಥಳ ನೀವು ಆಯ್ಕೆ ಮಾಡ್ಕೊಳ್ತೀರಲ್ಲ, ಅದಲ್ಲ ಕಟ್ಟಡ ಕಾರ್ಮಿಕ ನ್ಯೂ ರಿಜಿಸ್ಟ್ರೇಷನ್ ಮಾಡಿದವರಿಗೆ ನ್ಯೂ ರಿಜಿಸ್ಟ್ರೇಷನ್ ಮಾಡಿ ಅದೇ ಟೈಮಲ್ಲಿ ಬಸ್ ಮಾಡಬಹುದು. ರಿಜಿಸ್ಟರ್ ಆಗಿರ್ಬೇಕಷ್ಟೇ. ಕಟ್ಟಡ ಕಾರ್ಮಿಕರ ಕಲ್ಯಾಣ ಮಂಡಳಿಯಲ್ಲಿ ನೀವು ರಿಜಿಸ್ಟರ್ಡ್ ಇದಾಗಿರ್ಬೇಕಷ್ಟೇ, ನೋಂದಣಿ ಮಾಡಿಸ್ಕೊಟ್ಟಿರ್ಬೇಕು. ನೋಂದಣಿ ಆಗಿ 1 year ಬೇಕು ಹಾಗೇನಿಲ್ಲ, ಆ ತರ ಏನಿಲ್ಲ. ಇಮಿಡಿಯೇಟ್ ಕೂಡ ಕೊಡ್ತೇವೆ ನಾವು.
KSRTC DC ಅವರಾದಂತಹ ರಾಜೇಶ್ ಶೆಟ್ಟಿ ಅವರು ಒಂದೆರಡು ಶುಭಾಶಯದ ನುಡಿಗಳನ್ನು ಹೇಳಬೇಕಂತ ವಿನಂತಿ ಮಾಡ್ತದೆ. ಗಣ್ಯರಿಗೆ ನಮಸ್ಕಾರ ಮಾಡುತ್ತಾ, ಇವತ್ತು ನಾವು ಡೈರೆಕ್ಷನ್ ತಪ್ಪಿ ಬಂದಿರುವ ಜಾಗ ಇದು. ಈ ಗೂಗಲ್ ಅನ್ನು ನಾವು ನೆಚ್ಚಿ ಹೋದ್ರೆ ಇದೇ ಆಗೋದು ನಮಗೆ. ಗೂಗಲ್ ಮ್ಯಾಪ್ ಹಿಡ್ಕೊಂಡು ಈ ಕಡೆ ಅಡ್ಡಾರ್ ಕಡೆಯಿಂದ ಬಂದ್ವಿ. ಬಟ್ ದೇವರು ನಮ್ಮನ್ನು ಯಾವ ದಿಕ್ಕಿಗೆ ಕರ್ಕೊಂಡು ಹೋಗ್ತಾನೆ ಅದರಲ್ಲಿ ಕೂಡ ಒಂದು ಉದ್ದೇಶ ಇರ್ತದೆ ಅಂತ ನನಗೆ ಅನ್ಸುತ್ತೆ. ಯಾಕೆಂತ ಹೇಳಿದ್ರೆ ನಾವು ಬಂದ ಜಾಗ ಅತ್ಯಂತ ಸುಂದರವಾಗಿತ್ತು. 5 ನಿಮಿಷದ ವಾಕಿಂಗ್ ಏನು ಮಾಡ್ಕೊಂಡು ಬಂದ್ವಿ. ನಾನು ನೋಡಲಿಲ್ಲ, ಮಂಗಳೂರಲ್ಲಿ ಈಗ ನಂದು ಹುಟ್ಟಿದ ಊರು ಮಂಗಳೂರೇ. ಬಟ್ ಈ ಬ್ರಿಡ್ಜ್ ಹೊಸದಾಗಿ ಆಗ್ತಾ ಇದೆ. ಆ ಅಟ್ಮಾಸ್ಫಿಯರ್ ಕೂಡ, ಆ ಪರಿಸರ ಕೂಡ ನಾವು ನೋಡಿಲ್ಲ, ಫಸ್ಟ್ ಟೈಮ್ ನೋಡ್ತಾ ಇರೋದು. ತುಂಬ ಸುಂದರವಾಗಿತ್ತು. ಈ ಭಗವಂತ ಈ ಜಾಗದಲ್ಲಿ ನನಗೆ ಅದಕ್ಕೊಂದು ಅವಕಾಶ ಮಾಡಿಕೊಟ್ಟ ಅಂತ ನಾನು ಅಂದ್ಕೋತೀನಿ. ಇವತ್ತು ಸಂಡೇ ಆದರೂ ಕೂಡ, ಭಾನುವಾರ ಆದರೂ ಕೂಡ ಇಲ್ಲಿ ನಾವು ಯಾಕೆ ಇದ್ದೀವಿ ಅಂತ ಹೇಳಿದರೆ, ಸತೀಶ್ ಕುಂಪಲ್ ಅವರ ಒಂದು ಸ್ಫೂರ್ತಿಯುತವಾದಂತಹ ಒಂದು ಇದು ಕಾರ್ಯವಿಧಾನ. ಅವ್ರು ಹೇಳಿದ್ರು ಸಂಡೇ ಇದೆ ನೀವು ಬರ್ತೀರಾ? ಎಸ್ ಬರ್ತೀನಿ ಅಂತ ಹೇಳಿದೆ ನಾನು. ಯಾಕಂದ್ರೆ ಸಂಡೇ ಮಂಡೇ ಏನಿಲ್ಲ, ನಾವು ಕೆಲಸ ಮಾಡ್ಬೇಕಾದ್ರೆ ಯಾವಾಗಲೂ ಬೇಕಾದ್ರೆ ಮಾಡಬೇಕು, ಜನರಿಗೆ ಸ್ಪಂದಿಸಬೇಕು ಅಂತೇಳಿ. ಇವತ್ತು ಬೆಳಿಗ್ಗೆ ಒಂದು ಜನಸ್ಪಂದನ ಕಾರ್ಯಕ್ರಮ ಮುಗಿಸ್ಕೊಂಡು ಈ ಕಡೆ ಬಂದ್ವಿ. ಇದರಲ್ಲಿ ನಾವು ಮೇರಿಲಲ್ಲಿತ್ತು, ಪದವಿನಂಗಡಿಯಲ್ಲಿ. ಈ ಏನು ಸರ್ಕಾರದ ಯೋಜನೆಗಳಿದೆ ಅದು ಜನರಿಗೆ ಮುಟ್ಟಬೇಕು. ಸಾಕಷ್ಟು ಯೋಜನೆಗಳು ನನ್ನ ಇದರಲ್ಲಿ ದೃಷ್ಟಿಯಲ್ಲಿ ಅದು ಜನರಿಗೆ ಗೊತ್ತಿಲ್ಲ ಅಂತ ನಾನು ಅನ್ಕೋತೀನಿ. ಎಕ್ಸಾಂಪಲ್ ಒಂದು ಕೊಡ್ತೀನಿ. ಏನು ಅಂತ ಹೇಳಿದ್ರೆ, ನಾವು ಮೂಡುಬಿದ್ರೆಯಲ್ಲಿ ಒಂದು ಎಂಡೋಸಲ್ಫಾನ್ ಕ್ಯಾಂಪ್ ಅಂತ ಮಾಡಿದ್ವಿ. ಎಂಡೋಸಲ್ಫಾನ್ ಪೀಡಿತರಿಗೆ ಎಂಡೋಸಲ್ಫಾನ್ ಪಾಸ್ಗಳು ಉಚಿತವಾಗಿ ಕೊಡ್ತಾ ಇದೆ ಸರ್ಕಾರ. ಇಲ್ಲಿ 4,000 ನೋಂದಾಯಿತ ಎಂಡೋಸಲ್ಫಾನ್ ಪೀಡಿತರಿದ್ದಾರೆ. ಬಟ್ ಯಾರಿಗೂ ಗೊತ್ತಿಲ್ಲ, ಅಂದ್ರೆ ಈ ಕಾರ್ಡ್ ಬಗ್ಗೆ ಯಾರಿಗೂ ಗೊತ್ತಿಲ್ಲ. ಮತ್ತೆ ಎಂಡೋಸಲ್ಫಾನ್ ಪೀಡಿತರಿಗೂ ಕೂಡ ಸರ್ಕಾರದಿಂದ ಸಿಗುವಂತ ವೈದ್ಯಕೀಯ ಉಚಿತ ಸೌಲಭ್ಯಗಳೆಲ್ಲ ಅದರ ಬಗ್ಗೆ ಮಾಹಿತಿ ಇಲ್ಲ. ಈ ರೀತಿಯ ಶಿಬಿರಗಳನ್ನು ಮಾಡಿ ಇಲ್ಲಿನ ಜನರನ್ನು, ಪರಿಸರದ ಜನರನ್ನು ಸೇರಿಸಿ ಈ ಸರ್ಕಾರದ ಏನು ಸೌಲಭ್ಯಗಳಿದೆ ಅದನ್ನು ಜನರಿಗೆ ಮುಟ್ಟಿಸುವಂತ ಈ ಕೆಲಸ ಇದೆಯಲ್ಲ, ಇದು ದೇವರ ಕೆಲಸ. ಇದು ಯಾಕೆಂತ ಹೇಳಿದ್ರೆ ವಿಧಾನಸೌಧದಲ್ಲಿ ಒಂದು ವಾಕ್ಯ ಹಾಕಿದ್ದಾರೆ ಗೊತ್ತಲ್ಲ, ಸರ್ಕಾರದ ಕೆಲಸ ದೇವರ ಕೆಲಸ ಅಂತೇಳಿ. ಸೊ ಸರ್ಕಾರದ ಕೆಲಸಕ್ಕೆ ಯಾವಾಗಲೂ ಯಾರು ಕರೆ ಕೊಟ್ಟರು ಕೂಡ ನಾವು ಅದಕ್ಕೆ ಬದ್ಧರಿದ್ದೀವಿ ಅಂತ ಹೇಳ್ತಾ ನಾವು ಈ ವೇದಿಕೆಗೆ ಬಂದಿದ್ದೀವಿ. ಇವತ್ತಿನ ಉದ್ದೇಶ ಏನು ಅಂತ ಹೇಳಿದ್ರೆ, ಕಟ್ಟಡ ಕಾರ್ಮಿಕರ ಪಾಸನ್ನು ನೀವು ಇದು ಮಾಡಬೇಕು ಅಂತೇಳಿ. ಒಂದು ಬೇಜಾರು ಏನು ಅಂತ ಹೇಳಿದ್ರೆ, ಕರ್ನಾಟಕ ರಾಜ್ಯದಲ್ಲಿ 1 ಲಕ್ಷ ಪಾಸನ್ನು ಸೀಮಿತವಾಗಿ ಮಾಡಿದ್ರು. ಅಂದ್ರೆ 37 ಲಕ್ಷ ಕಟ್ಟಡ ಕಾರ್ಮಿಕರಿದ್ದಾರೆ ಟೋಟಲ್ ಇಡೀ ಸರ್ಕಾರದ ಇದರಲ್ಲಿ. 37 ಲಕ್ಷ ಇದ್ದಾರೆ ನೋಂದಾಯಿತ. ಅದರಲ್ಲಿ 1 ಲಕ್ಷಕ್ಕೆ ನೀವು ಈ ಪಾರ್ಟ್ ಆಗಿ ಫಸ್ಟ್ ಅವರಿಗೆ ಪಾಸ್ ವಿತರಣೆ ಮಾಡಬೇಕು ಅಂತ. ಈ 1 ಲಕ್ಷ ಅಂತ ಶುರುವಾದಾಗ ಎಲ್ಲ ಕಾಂಪಿಟೇಷನ್ ಶುರು ಆಯಿತು. ಇದು ಎಲ್ಲ ಜಿಲ್ಲೆಗಳಲ್ಲಿ, ಬೀದರಿಂದ ಹಿಡಿದು ಮಂಗಳೂರು, ಉಡುಪಿ, ಶಿವಮೊಗ್ಗ, ಇದು NW ಅಲ್ಲಿ ಬೆಳಗಾವಿ, ಹಾವೇರಿ, ಗದಗ ಎಲ್ಲ ಕಡೆ 1,15,000 ನೋಂದಾಯಿತ ಕಟ್ಟಡ ಕಾರ್ಮಿಕರು ನಮ್ಮ ಜಿಲ್ಲೆಯಲ್ಲಿ ಇದ್ರೂ ಕೂಡ, ನಮ್ಮ ಜಿಲ್ಲೆಯಲ್ಲಿ ಕಟ್ಟಡ ಕಾರ್ಮಿಕರ ನೋಂದಾಯಿತವರು ಪಾಸಿಗೆ ಅಪ್ಲಿಕೇಶನ್ ಹಾಕಿರೋದು ಎಷ್ಟು ಅಂತ ನೀವು ಹೇಳಿದ್ರೆ ನಮಗೆ ಅದನ್ನು ಹೇಳಲಿಕ್ಕೆ ಬೇಜಾರಾಗುತ್ತೆ. ಯಾಕಂದ್ರೆ 672 ಜನ ಹಾಕಿದ್ದಾರೆ. 1,15,000 ಇದರಲ್ಲಿ ನೋಂದಾಯಿತರಲ್ಲಿ 672 ಜನ ಹಾಕಿದ್ದಾರೆ. ಇದರಲ್ಲಿ ಇವರು ಕಟ್ಟಡ ಕಾರ್ಮಿಕರು 1 ರೂಪಾಯಿ ಕೊಡುವಾಗಿಲ್ಲ, ಇದರಲ್ಲಿ ಉಚಿತ ಇದು. ಆಮೇಲೆ ಈ ರೀತಿಯ ಒಂದು ಪಾಸ್ ಸರ್ಕಾರದ ಯೋಜನೆ ಇದುವರೆಗೆ ಬಂದಿಲ್ಲ, ಇದು ಫಸ್ಟ್ ಟೈಮ್. ಯಾಕೆ ಅಂತ ಹೇಳಿದ್ರೆ, ಪಾಸ್ ಅಂತ ಹೇಳಿದ್ರೆ ಒಂದು ಜಾಗದಿಂದ ಮತ್ತೊಂದು ಜಾಗ. ಈಗ ಎಕ್ಸಾಂಪಲ್ ಮುಡಿಪುವಿಂದ ಮಂಗಳೂರು ಅಂತ ಇದ್ರೆ ಮುಡಿಪು ಮಂಗಳೂರು ಮಾತ್ರ ಟ್ರಾವೆಲ್ ಮಾಡ್ಬೋದು. ಇದರಲ್ಲಿ ಆ ರೀತಿ ಅಲ್ಲ. ನೀವು ಮಂಗಳೂರು ಅಂತ ಕೊಟ್ರೆ ನೀವು ಉಡುಪಿ ಭಾಗಕ್ಕೂ ಹೋಗ್ಬೋದು, ಅಡ್ಯಾರ್ ಕಡೆಗೂ ಬರ್ಬೋದು, ಈಗ ಮುಡಿಪು ಭಾಗಕ್ಕೂ ಹೋಗ್ಬೋದು. ಒಟ್ಟು ನೀವು ವೃತ್ತಾಕಾರದಲ್ಲಿ ನೀವು 45 ಕಿಲೋಮೀಟರ್ ಎಲ್ಲಿ ಬೇಕಾದ್ರೆ ಪ್ರಯಾಣ ಮಾಡ್ಬೋದು. ಆ ರೀತಿಯ ಒಂದು ಸೌಲಭ್ಯ ಈ ಸರ್ಕಾರದಿಂದ ಬಂದಿರೋದ್ರಿಂದ ಈ ವೇದಿಕೆ ಮೂಲಕ ಎಲ್ಲ ರಿಜಿಸ್ಟರ್ಡ್ ಕಟ್ಟಡ ಕಾರ್ಮಿಕ ಇವ್ರು ಯಾರಿದ್ದಾರೆ, ದಯವಿಟ್ಟು ಸರ್ಕಾರಕ್ಕೆ ನೀವು ಮನವಿ ಮಾಡಬೇಕು. ಈ 1 ಲಕ್ಷವನ್ನು ಇನ್ಕ್ರೀಸ್ ಮಾಡಲಿಕ್ಕೆ. ಒಟ್ಟು 37 ಲಕ್ಷ ಜನ ಇದ್ದಾರೆ. 1 ಲಕ್ಷಕ್ಕೆ ಈಗ ಸೀಲಿಂಗ್ ಆಗಿದೆ, ಇನ್ನು ಮುಂದೆ ಇದು ಮಾಡಲಿಕ್ಕೆ. ಸೊ ಇವತ್ತಿನ ವೇದಿಕೆ ಮುಖಾಂತರ ಏನು ನಾವು ಇವತ್ತು ಮೆಸೇಜ್ ಕೊಡ್ತಾ ಇದ್ದೀವಿ ಹೇಳಿದ್ರೆ, ದಯವಿಟ್ಟು ಯಾರ್ದು ರಿನ್ಯೂವಲ್ ಆಗಿಲ್ಲ ಅವ್ರು ರಿನ್ಯೂವಲ್ ಮಾಡ್ಕೊಳ್ಳಿ. ಇನ್ನು ಉಳಿದವರು ನಿಮ್ಮ ಹೆಸರುಗಳನ್ನು, ಆಮೇಲೆ ಕಟ್ಟಡ ಕಾರ್ಮಿಕರ ಇದು ಆಧಾರ್ ಕಾರ್ಡ್ ನಂಬರು, ಕಟ್ಟಡ ಕಾರ್ಮಿಕ ನಂಬರು, ಆಮೇಲೆ ಈ ಮೊಬೈಲ್ ನಂಬರನ್ನು ರೆಡಿಯಾಗಿ ಇಟ್ಕೊಳ್ಳಿ. ಯಾಕೆ ಅಂತ ಹೇಳಿದ್ರೆ, ಯಾವ ಕ್ಷಣದಲ್ಲೂ ಕೂಡ ಇದು ಮತ್ತೆ ರಿಓಪನ್ ಆಗ್ಬೋದು. ರಿಓಪನ್ ಆದಾಗ ಮತ್ತೆ ಟಾರ್ಗೆಟ್ ಇಡ್ತಾರೆ, 50,000, 1 ಲಕ್ಷ ಅಂತ ಇರ್ತಾರೆ. ಸೊ ನಮ್ಮ ಜಿಲ್ಲೆಯಲ್ಲಿ ಜಾಸ್ತಿ ಮಾಡೋಣ ಅಂತ ನಮ್ದೊಂದು ಆಸೆ ಅಷ್ಟೇ. ಈಗ ನಮ್ಮ ಜಿಲ್ಲೆಯ ಜನರಿಗೆ ಜಾಸ್ತಿ ಸೌಲಭ್ಯಗಳು ಹೋಗ್ಬೇಕು ಅಂತ. ಇದು ಅಲ್ಲದೆ
ಇನ್ನೊಂದು ವಿಷಯ ನಾನು ಹೇಳಲಿಕ್ಕೆ ಈ ವೇದಿಕೆ ಮೂಲಕ ಇಷ್ಟಪಡ್ತೀನಿ. ಏನು ಅಂತ ಹೇಳಿದ್ರೆ, ಮಂಗಳೂರಲ್ಲಿ 1968ರಿಂದಲೂ ಕೂಡ ಇಲ್ಲಿ ಖಾಸಗಿ ಬಸ್ಗಳೇ ಜಾಸ್ತಿ ಇಲ್ಲಿ ಮಂಗಳೂರಲ್ಲಿ. ಯಾಕೆಂತ ಹೇಳಿದ್ರೆ 1968ರಲ್ಲಿ ಏನು ರಾಷ್ಟ್ರೀಕೃತ ಯೋಜನೆ ಆಯಿತು, ಮಂಗಳೂರಲ್ಲಿ ಸಿಟಿ ಬಸ್ಗಳಿಗೆ ಆಗಲಿಲ್ಲ. ಬಟ್ ಹಂತವಾಗಿ 2014, 15, 16ರಲ್ಲಿ ನಾವು ಸಿಟಿ ಬಸ್ಗಳನ್ನು ತರುವ ಈ ಯೋಜನೆಗಳನ್ನು ಹಾಕೊಂಡಿದ್ದೀವಿ. ಅದ್ರ ಒಂದೊಂದಾಗಿ ಬರ್ತಾ ಇದೆ. ಇದರಲ್ಲಿ ನಿಮ್ಮ ಸಹಕಾರ ನಮಗೆ ಬೇಕಾಗಿದೆ. ಯಾಕೆ ಅಂತ ಹೇಳಿದ್ರೆ, ನಮ್ಮಲ್ಲಿ ಇರತಕ್ಕಂಥ ಬೇರೆ ಸೌಲಭ್ಯಗಳು ಕೂಡ ಅದರ ಮಾಹಿತಿಯು ಕೂಡ ನಿಮಗೆ ಕೊಡ್ತೀವಿ ನಾವು. ಉಚಿತ ಪಾಸ್ಗಳು ಅಥವಾ ಸ್ಟೂಡೆಂಟ್ ಪಾಸ್ಗಳು ಆಗಲಿ, ಹಿರಿಯ ನಾಗರಿಕರಾಗಲಿ, ಅಥವಾ ಈ ಫ್ರೀಡಮ್ ಫೈಟರ್ಸ್ಗಾಗಲಿ, ಅಥವಾ ಏಕಲವ್ಯ ಅಥವಾ ಇದು ಅರ್ಜುನ ಪ್ರಶಸ್ತಿ ತಗೊಂಡವರಿಗಾಗಲಿ, ಈ ರೀತಿಯ ಅನೇಕ ಸೌಲಭ್ಯಗಳು KSRTCಯಲ್ಲಿ ಇದೆ. ಇದರ ಬಗ್ಗೆ ಈ ಭಾಗದ ಜನರಿಗೆ, ದಕ್ಷಿಣ ಕನ್ನಡಕ್ಕೆ ಅಷ್ಟು ಇದ್ರ ಬಗ್ಗೆ ಮಾಹಿತಿ ಇಲ್ಲ. ಇನ್ನು ಮುಂದಿನ ದಿನಗಳಲ್ಲಿ ಎಲ್ಲ ಕಡೆಗೂ ಕೂಡ ನಾವು ಬಸ್ ಅನ್ನು ವಿಸ್ತರಿಸುವಂತಹ ಒಂದು ಯೋಜನೆಯನ್ನು ಹಾಕೊಂಡಿದ್ದೀವಿ. ಸೊ ಅಂದ್ರೆ ನಮ್ಮ ಫೆಸಿಲಿಟಿನೂ ಕೂಡ ಎಲ್ಲ ಕಡೆ ಹೋಗ್ಬೇಕು ಅಂತೇಳಿ, ಅದನ್ನು ಕೂಡ ನಿಮಗೆ ಏನೇ ಮಾಹಿತಿ ಬಂದರೂ ಯಾವ ಟೈಮಲ್ಲೂ ಬೇಕಾದ್ರೆ ನೀವು ನನ್ನನ್ನು ಸಂಪರ್ಕಿಸಬಹುದು ಅಥವಾ ನಮ್ಮ ಮರಿಗೌಡರನ್ನು ಸಂಪರ್ಕಿಸಬಹುದು. ಯಾವುದೇ ಮಾಹಿತಿಯನ್ನು ಕೊಡ್ಲಿಕ್ಕೆ ನಾವು ತಯಾರಿದ್ದೀವಿ. ಒಟ್ಟು ನನಗೆ ನಿಮ್ಮಿಂದ ಸಹಕಾರ ಬೇಕು, ನಿಮ್ಮಿಂದ ರೆಸ್ಪಾನ್ಸ್ ಬೇಕು, ಸ್ಪಂದಿಸಬೇಕು ನೀವು ಅಂತೇಳಿ. ಈ ಸರ್ಕಾರದ ಈ ಒಂದು ಯೋಜನೆಯನ್ನು ನಾವು ಅತ್ಯಂತ ಕಾರ್ಯರೂಪಕ್ಕೆ ತರಬೇಕು, ಅತ್ಯಂತ ಶೀಘ್ರವಾಗಿ ಅಂತ ಹೇಳುತ್ತಾ, ಇವತ್ತು ಇನ್ನೇನು ಮಳೆ ಬರುವ ಒಂದು ಇದು ಕಾಣ್ತಾ ಇದೆ. ಇದು ಒಳ್ಳೆ ಕಾರ್ಯಕ್ರಮ. ಇದು ಇವತ್ತು 2ನೇ ಕಾರ್ಯಕ್ರಮ ಸಿಕ್ತು ನನಗೆ. ಇದೊಂದು ಅವಕಾಶ ಕೊಟ್ಟದಕ್ಕೆ ನಾನು ದೇವರಿಗೆ ಆಕ್ಚುಲಿ ಧನ್ಯವಾದ ಹೇಳ್ತೀನಿ. ಯಾಕೆಂತ ಹೇಳಿದ್ರೆ, ನಾವು ಇಲ್ಲಿ ಬಂದು ಇದರಲ್ಲಿ ಪಾಲ್ಗೊಳ್ಳೋದು ಕೂಡ ಅದು ಒಂದು ಉದ್ದೇಶ ಇರ್ತದೆ ಅಂತೇಳಿ. ಇನ್ನೊಂದು ಈ ವೇದಿಕೆ ಮೂಲಕ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಲಾಸ್ಟ್ ಟೈಮ್ ದಸರಾದ ಇದರಲ್ಲಿ ನಾವು ದಸರಾ ದರ್ಶಿನಿಯನ್ನು ನಾವು ಮಾಡಿದ್ವಿ ಇಲ್ಲಿ ಮಂಗಳೂರಿಂದ. 9 ದೇವಸ್ಥಾನ ನೋಡಿ ಕೊನೆಗೆ ಕುದ್ರೋಳಿಗೆ ಹೋಗಿ ಇದಾಗೋದು. ಈ ಸಲನು ದಸರಾ ಇದಕ್ಕೆ ಮತ್ತೊಂದು ಪ್ಯಾಕೇಜ್ ಅನ್ನು ನಾವು ನಾಳೆ ಅಥವಾ ನಾಳಿದ್ರಲ್ಲಿ ಅನೌನ್ಸ್ ಮಾಡಿರ್ತೀವಿ ದೀಪಾವಳಿಗೆ. ಅದರಲ್ಲಿ ಈ ಕಡೆ ಮಡಿಕೇರಿ ಕಡೆಗೆ ಆಗಲಿ ಅಥವಾ ಪುತ್ತೂರು ಕಡೆಗೆ ಆಗಲಿ ಅಥವಾ ಉಡುಪಿ ಕುಂದಾಪುರ ಕಡೆ ಈ ರೀತಿ ಪ್ಯಾಕೇಜ್ಗಳನ್ನು ಮಾಡಲಿಕ್ಕೆ ನಾವು ಇಷ್ಟಪಡ್ತಾ ಇದ್ದೀವಿ. ಇದರಲ್ಲಿ ಏನಾದರೂ ನಿಮ್ಮ ಸಲಹೆಗಳಿದ್ರೆ ನೀವು ಕೂಡ ಇದು ಮಾಡ್ಬೋದು, ಕೊಡ್ಬೋದು. ಅದನ್ನು ನಿಮ್ಮ ಜಾಗದಿಂದಲೇ ಪ್ರಾರಂಭ ಆಗಬೇಕು ಅಂತ ಏನಾದ್ರು ಲಾಸ್ಟ್ ಟೈಮ್ ಇವ್ರು ಹೇಳಿದ್ರು, ಸತೀಶ್ ಕುಂಪಲ್ ಅವರು, ತೊಕ್ಕೋಟಿಂದ ಶುರು ಮಾಡೋಣ ಅಂತ. ಎಸ್, ನಾವು ರೆಡಿ ಆದ್ವಿ. ತೊಕ್ಕೋಟಿಂದ ಭರ್ಜರಿಯಾಗಿ ನಮಗೆ ಇದು ಸಿಕ್ತು. ಆದ್ರಿಂದ ಈ ಸಲನೂ ಕೂಡ ಯಾವ ಜಾಗದಿಂದ ಶುರು ಮಾಡ್ಬೇಕು ಹೇಳಿ, ಜನರಿಗೋಸ್ಕರ ನಾವು ರೆಡಿ ಇದ್ದೀವಿ. ಒಟ್ಟು ಆಯ್ತು, ನೀವೆಲ್ಲ ಜನರು ಸಹಕಾರ ಕೊಡ್ತೀರಂತ ಹೇಳಿದ್ರೆ ಇಲ್ಲಿಂದಲೇ ಸ್ಟಾರ್ಟ್ ಮಾಡೋಣ, ಇಲ್ಲಿಂದಲೇ ಒಂದು ಯೋಜನೆ ಹಾಕೊಳ್ಳೋಣ ಅಂತ ಹೇಳುತ್ತಾ, ಎಲ್ಲ ಸೌಲಭ್ಯಗಳು ಏನೇನಿದೆ ಗ್ರಾಮ ಒನ್ ಇದರ ಮುಖಾಂತರ ನಿಮಗೆ ತಲುಪಬೇಕಾದಂಥ ಎಲ್ಲ ಸೌಲಭ್ಯಗಳ ಬಗ್ಗೆ ಮಾಹಿತಿ ಇರಲಿ ನಿಮಗೆ. ಆಮೇಲೆ ಅದನ್ನೆಲ್ಲ ನೀವು ಸರ್ಕಾರ ಸೌಲಭ್ಯ ಪಡ್ಕೊಳ್ಳಿ. ಅದು ಯಾವುದು ಕೂಡ ನೀವು ಪಡೆಯದೇ ಅದು ವೇಸ್ಟ್ ಆಗಬಾರ್ದು. ಅದನ್ನು ನಿಮಗೋಸ್ಕರ ಸರ್ಕಾರ ಕೊಟ್ಟಿರೋದ್ರಿಂದ ಏನೇನು ಸೌಲಭ್ಯಗಳು ನಿಮಗೆ, ಆಯುಷ್ಮಾನ್ ಕಾರ್ಡ್ ಆಗಲಿ ಅಥವಾ ಬೇರೆ ಎಲ್ಲ ಯೋಜನೆಗಳಿದೆ, ಅದರ ಬಗ್ಗೆ ಮಾಹಿತಿ ತಗೊಂಡು ಏನಾದರೂ ಡೌಟ್ಸ್ ಇದ್ರೆ ಡೌಟನ್ನು ಇವತ್ತೇ ನೀವು ಕ್ಲಿಯರ್ ಮಾಡ್ಬೋದು. ಆಮೇಲೆ ಕಟ್ಟಡ ಕಾರ್ಮಿಕರ ಬಗ್ಗೆನೂ ನೀವು ಇವತ್ತೇನಾದ್ರೂ ನಿಮಗೆ ಡೌಟ್ ಇಲ್ಲ ಹೇಳಿದ್ರು ಕೂಡ ಇನ್ನು ಮುಂದಿನ ದಿನಗಳಲ್ಲೂ ಬಂದು ನಮ್ಮ ಹತ್ರ ನೀವು ಕ್ಲಿಯರ್ ಮಾಡ್ಕೋಬಹುದು ಅಂತ ಹೇಳುತ್ತಾ, ಈ ವೇದಿಕೆಗೆ ನನಗೆ ಇವತ್ತು ಅವಕಾಶ ಕೊಟ್ಟದಕ್ಕೆ ನಾನು ಎಲ್ಲರಿಗೂ ಧನ್ಯವಾದ ಹೇಳುತ್ತಾ ನನ್ನ 2 ಮಾತು ಮುಗಿಸ್ತೇನೆ. ಈ ಒಂದು ಜನಪರ ಸೇವೆಗಳ ಕಾರ್ಯಕ್ರಮದ ಉದ್ಘಾಟನಾ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರುವಂತಹ ನಮ್ಮ ಊರಿನ ಧಾರ್ಮಿಕ ಮುಂದಾಳು ಶ್ರೀ ಕೆ ಮೋಹನ್ ದಾಸ್ ರೈ ಡಿಬ್ಬೇಲಿಗುತ್ತಿ ಅವರಿಗೆ ಎಲ್ಲ ಸಂಘ ಸಂಸ್ಥೆಗಳ ಪರವಾಗಿ ತುಂಬ ಹೃದಯದ ಧನ್ಯವಾದಗಳನ್ನು ಸಮರ್ಪಿಸ್ತಾ ಸ್ನೇಹಿಯಾದಂತಹ ಅಧಿಕಾರಿ KSRTCಯ DC ರಾಜೇಶ್ ಶೆಟ್ಟಿ ಅವರಿಗೆ ಮತ್ತು ಮರಿಗೌಡ ಸರ್ ಅವರಿಗೂ ಕೂಡ ವಿವಿಧ ಸಂಘ ಸಂಸ್ಥೆಗಳ ಪರವಾಗಿ ತುಂಬ ಹೃದಯದ ಧನ್ಯವಾದವನ್ನು ಸಲ್ಲಿಸ್ತಾ ಇದ್ದೇನೆ. ನಿಮ್ಮಂತಹ ಅಧಿಕಾರಿಗಳ ಸಂಖ್ಯೆ 1000 ಲಕ್ಷವಾಗಲಿ ಎಂದು ಆ ದೈವದೇವರಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದೇವೆ. ಅದೇ ರೀತಿ ಪ್ರಗತಿಪರ ಕೃಷಿಕರಾದಂತಹ ನಮ್ಮ ಊರಿನ ರಾಮಣ್ಣ ರೈ ಕುಪ್ಪಿಲ ಅವರಿದ್ದಾರೆ, ಅವರಿಗೂ ಕೂಡ ಧನ್ಯವಾದಗಳು. ಭಾರತೀಯ ಜನತಾ ಪಕ್ಷದ ಪ್ರಧಾನ ಕಾರ್ಯದರ್ಶಿಗಳು ಹೇಮಂತ್ ಶೆಟ್ಟಿ ದೇರ್ಲಕಟ್ಟೆ ಇದ್ದಾರೆ, ಅವರಿಗೂ ಕೂಡ ಧನ್ಯವಾದಗಳು. ವಿಶ್ವ ಹಿಂದೂ ಪರಿಷತ್ತಿನ ಜಿಲ್ಲಾ ಸುರಕ್ಷಾ ಪ್ರಮುಖ ಆಗಿರುವಂತಹ ಆತ್ಮೀಯ ಚೇತನ್ ಅಸೇಗಳಿದ್ದಾರೆ, ಅವರಿಗೂ ಕೂಡ ಧನ್ಯವಾದ. ಮಂಗಳೂರು ಗ್ರಾಮಾಂತರ ಪ್ರಕರಣದ ವಿಶ್ವ ಹಿಂದೂ ಪರಿಷತ್ತಿನ ಕಾರ್ಯಾಧ್ಯಕ್ಷರಾದಂತಹ ಶಿವಪ್ರಸಾದ್ ಕೊನಾಜಿ ಇದ್ದಾರೆ, ಅವರಿಗೂ ಕೂಡ ಧನ್ಯವಾದ. ಅದೇ ರೀತಿ ಪ್ರಕಾಶ್ ನಾಯಕ್ ಅವರು ಕೂಡ ಇದ್ದಾರೆ, ಅವರಿಗೂ ಕೂಡ ಧನ್ಯವಾದ. ಮಹಿಳಾ ಪ್ರತಿನಿಧಿಯಾಗಿ ಲತಾ ಮನೆಯವರು ವೇದಿಕೆಯಲ್ಲಿದ್ದಾರೆ, ಅವರಿಗೂ ಕೂಡ ಧನ್ಯವಾದ. ಅದೇ ರೀತಿ ಸುಧಾಕರ್ ಗಡ್ಡಿ ಬೈತಾರು, ಭಗವಾನ್ ದಾಸ್ ಕೋನಾಜೆ ಅವರು ಕೂಡ ವೇದಿಕೆಯಲ್ಲಿದ್ದಾರೆ, ಕೂಡ ಧನ್ಯವಾದ. ತಡವಾಗಿ ನಮ್ಮ ಇನ್ನೋರ್ವ ನಾಯಕರು
ದಕ್ಷಿಣ ಕನ್ನಡ ಜಿಲ್ಲಾ ಬಿಜೆಪಿ ಉಪಾಧ್ಯಕ್ಷರಾದಂತಹ ಸಂತೋಷ್ ಕುಮಾರ್ ರೈ ಬೋಳಿಯರ್ ಅವರು ಆಗಮಿಸಿದ್ದಾರೆ. ಅವರನ್ನು ಕೂಡ ಆದ್ಯವಾಗಿ ಸ್ವಾಗತಿಸುತ್ತಾ ಅವರು ಕೂಡ ಕೆಳಗಿಂದಲೇ ನಮಗೆ ಒಂದು ಕಾರ್ಯಕ್ರಮಕ್ಕೆ ಶುಭಾಶಯವನ್ನು ಕೋರುತ್ತಿದ್ದಾರೆ. ಅದೇ ರೀತಿ ಮಂಗಳ ಆಚಾರ್ಯ ಅವರು ಕೂಡ ಬಂದಿದ್ದಾರೆ. ಅವರು ಕೂಡ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಇವತ್ತಿನ ಈ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗೆ ಸಹಕರಿಸಲಿಕ್ಕೆ ಸಂಧ್ಯಾ ಪಾವೂರು ಇವರು ಬಂದಿದ್ದಾರೆ. ಧರ್ಮಸ್ಥಳ ಗ್ರಾಮದ VLU ಆಗಿ ಬಂದಿದ್ದಾರೆ. ಅದೇ ರೀತಿ ವೀಣಾ ಅಂಬ್ಲಮಗರು, ಸ್ವಾತಿ ಬೋಳಿಯರು ಇವರಿಗೂ ಕೂಡ ಸ್ವಾಗತ ಮತ್ತು ಧನ್ಯವಾದವನ್ನು ಕೋರುತ್ತಾ ಈ ಕಾರ್ಯಕ್ರಮ ನಡೆಸಲು ಸ್ಥಳಾವಕಾಶವನ್ನು ಮಾಡಿಕೊಟ್ಟಂತಹ ಬಬ್ಬುಸ್ವಾಮಿ ಸೇವಾ ಸಮಿತಿ ಮತ್ತು ಚೇತನ ಫ್ರೆಂಡ್ಸ್ ನ ಎಲ್ಲಾ ಸದಸ್ಯರು ಕೂಡ ಧನ್ಯವಾದವನ್ನು ಸಮರ್ಪಿಸುತ್ತಾ ಇದಕ್ಕೆ ಸೌಂಡ್ಸ್ ಮತ್ತು ಇತರ ವ್ಯವಸ್ಥೆಗಳನ್ನು ಮಾಡಿಕೊಟ್ಟಂತಹ ಪವನ್ ಹರೇಕಳ ಹಾಗೆ ಈ ವ್ಯವಸ್ಥೆಯಲ್ಲಿ ಜೋಡಿಸಿಕೊಂಡಂತಹ ಅಜಿತ್, ದಕ್ಷರಾಜ್, ರಾಧಾಕೃಷ್ಣ ಹಾಗೂ ಚೇತನ ಫ್ರೆಂಡ್ಸ್ ನ ಎಲ್ಲ ಯುವಕರಿಗೂ ಕೂಡ ನಾನು ಧನ್ಯವಾದವನ್ನು ಕೋರ್ತಾ ಇದ್ದೇನೆ. ಅದೇ ರೀತಿ ಅಂಗನವಾಡಿಯ ಶಿಕ್ಷಕಿಯರು ಇದ್ದಾರೆ. ಅವರ ಹೆಸರೆಲ್ಲ ಈ ತಕ್ಷಣಕ್ಕೆ ಗೊತ್ತಿಲ್ಲ, ಆದ್ರೂ ಕೂಡ ಬಂದಿರುವಂತಹ ಎಲ್ಲರಿಗೂ ಕೂಡ ಹೃದಯದಿಂದ ಧನ್ಯವಾದಗಳನ್ನು ಸಮರ್ಪಿಸ್ತಾ ಈ ಒಂದು ಸಭಾ ಕಾರ್ಯಕ್ರಮ ಇಲ್ಲಿಗೆ ಮುಕ್ತಾಯಗೊಳಿಸ್ತಾ ಇದ್ದೇವೆ. ಮುಂದಕ್ಕೆ ಸೇವಾ ಕಾರ್ಯಕ್ರಮ, ನೋಂದಣಿ ಕಾರ್ಯಕ್ರಮ ಪ್ರಾರಂಭ ಆಗ್ಲಿಕ್ಕಿದೆ.